ನಮಸ್ಕಾರ. ಅಸ್ತ್ರ ಗ್ರೂಪ್ ಪ್ರೆಸೆಂಟ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಕೋ ಸ್ಪಾನ್ಸರ್ಡ್ ಬೈ ಬಿಡಿಜಿ ಎಂಟರ್ಪ್ರೈಸಸ್ ಮತ್ತು ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮಾತುಕತೆಯಲ್ಲಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತಹ ಮೋಹನ್ ಬೋಳಂಗಡಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ವಿಷಯ 13ರ ಬಳಿಕ ಮುಂದೇನು, ಈ ಬಗ್ಗೆ ಒಂದು ವರದಿ ಇದೆ. ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಅಪರಾಧ ಕೃತ್ಯಗಳ ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡವು ಶೋಧ ಕಾರ್ಯ ನಡೆಸುತ್ತಿದೆ. ಈ ಪ್ರಕರಣದ ಸಾಕ್ಷಿ ದೂರುದಾರ ವ್ಯಕ್ತಿ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಹಾಗೂ ಎಸ್ಐಟಿಯ ಎಸ್ಪಿಗಳಾದ ಜಿತೇಂದ್ರ ಕುಮಾರ್ ದಯಾಮ ಹಾಗೂ ಇತರ ಅಧಿಕಾರಿಗಳು, ವಿಧಿವಿಜ್ಞಾನ ತಂಡದ ತಜ್ಞರು ಶೋಧ ಕಾರ್ಯದಲ್ಲಿ ತೊಡಗಿದ್ದಾರೆ. ಪ್ರಕರಣದ ಸಾಕ್ಷಿ ದೂರುದಾರ 13 ಜಾಗಗಳನ್ನು ತೋರಿಸಿದ್ದ. ಅವುಗಳಲ್ಲಿ 10 ಜಾಗಗಳಲ್ಲಿ ಸೋಮವಾರದವರೆಗೆ ಶೋಧ ಕಾರ್ಯ ನಡೆದಿದೆ. ಸೋಮವಾರ ಆತ ತೋರಿಸಿದ್ದ 11ನೇ ಜಾಗದಿಂದ ಸುಮಾರು 100 ಮೀಟರ್ ದೂರದಲ್ಲಿ ನೆಲದ ಮೇಲೆಯೇ ಮೃತದೇಹದ ಅವಶೇಷ ಸಿಕ್ಕಿತ್ತು. ದೂರುದಾರ ತೋರಿಸಿದ್ದ 11ನೇ ಜಾಗವನ್ನು ಮಂಗಳವಾರ ಅಗೆಯಲಾಯಿತು. ಆ ಜಾಗವು ಹೆದ್ದಾರಿಯಿಂದ ಸುಮಾರು 20 ಮೀಟರ್ ದೂರದಲ್ಲಿ ಕಾಡಿನೊಳಗಡೆ ಇದೆ. ನೇತ್ರಾವತಿ ನದಿ ಪಕ್ಕದ ಕಾಡಿನಲ್ಲಿ 6ನೇ ಜಾಗದಲ್ಲಿ ಅಗೆದಾಗ ಪುರುಷನ ಮೃತದೇಹ ಸಿಕ್ಕಿತ್ತು. ಉಳಿದ 9 ಜಾಗಗಳಲ್ಲಿ ಅಗೆದಾಗ ಮೃತದೇಹದ ಯಾವುದೇ ಕುರುಹುಗಳು ಸಿಕ್ಕಿಲ್ಲ. ಶೋಧ ಕಾರ್ಯದ ದೃಶ್ಯಗಳು ಹೊರಗಡೆ ಕಾಣಬಾರದೆಂದು ರಸ್ತೆ ಪಕ್ಕದಲ್ಲಿ ಉದ್ದಕ್ಕೂ ಹಸಿರು ಬಣ್ಣದ ಪರದೆಯನ್ನ ಕಟ್ಟಲಾಗಿದೆ. ಬುಧವಾರ 13ನೇ ಸ್ಥಳ ಅಗೆಯುವ ಕಾರ್ಯವನ್ನ ಎಸ್ಐಟಿ ನಡೆಸಲಿದೆ. ಅದಾದ ಬಳಿಕ ತನಿಖೆ ಯಾವ ರೀತಿಯಲ್ಲಿ ಮುಂದುವರಿಯಲಿದೆ ಎಂಬುದು ಕುತೂಹಲದ ವಿಚಾರವಾಗಿದೆ. ಲಭಿಸಿರುವ ಎಲ್ಲ ಅವಶೇಷಗಳನ್ನು ಇದೀಗ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದ್ದು, ಅಲ್ಲಿಂದ ಬರುವ ಮಾಹಿತಿಗಳು ಅತ್ಯಂತ ಮಹತ್ವದ್ದಾಗಿದೆ. ಅದರ ಮೇಲೆಯೇ ತನಿಖೆ ನಡೆಯಲಿದೆ. ಮೃತದೇಹ ಹೂತಿಟ್ಟ ಹಲವಾರು ಸ್ಥಳಗಳ ಬಗ್ಗೆ ಮಾಹಿತಿ ನೀಡಿದ್ದ ದೂರುದಾರ ಈ ಸ್ಥಳಗಳನ್ನು ಗುರುತಿಸಲು ಮುಂದಾಗಿದ್ದ. ಆದರೆ ಮೊದಲ ಹಂತದಲ್ಲಿ 13 ಸ್ಥಳಗಳನ್ನು ಗುರುತಿಸಿ ಅದನ್ನು ಪರಿಶೀಲಿಸುವ ನಿರ್ಧಾರಕ್ಕೆ ಎಸ್ಐಟಿ ಬಂದಿದ್ರು. ಇನ್ನುಳಿದ ಸ್ಥಳಗಳನ್ನು ಗುರುತಿಸಲು ದೂರುದಾರನಿಗೆ ಅವಕಾಶ ನೀಡಲಾಗುವುದೇ ಅಥವಾ ಇನ್ಯಾವುದಾದರೂ ರೀತಿಯಲ್ಲಿ ತನಿಖೆ ನಡೆಸಲಾಗುವುದೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಧರ್ಮಸ್ಥಳ. ಸರ್, ಧರ್ಮಸ್ಥಳ ಪ್ರಕರಣದಲ್ಲಿ 13 ಜಾಗದಲ್ಲಿ 2 ಕಡೆ ಅವಶೇಷಗಳು ಸಿಕ್ಕಿರುವಂಥದ್ದು. ಈಗ ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ ಏನಾಗಿರ್ಬೋದು ಅಂತ ನೋಡಿ. ಅದರಲ್ಲಿ 13 ಜಾಗವನ್ನು ಪಾಯಿಂಟ್ ಮಾಡಿರುವಂಥದ್ದು. ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಮಾತ್ರ ಕೆಲವು ಮೂಲೆಗಳು ಸಿಕ್ಕಿವೆ. ಮತ್ತೆ 11 ಜಾಗಗಳಲ್ಲಿ ಮೂಲೆಗಳು, ಯಾವುದೇ ಕಳೆಬಾರದ ಅವಶೇಷಗಳು ಸಿಕ್ಕಿಲ್ಲ. ಒಂದು ಅಸ್ಥಿಪಂಜರ ಸಿಕ್ಕಿರುವುದು 11ನೇ ಕಳೆಬಾರದ 11ನೇ ಪಾಯಿಂಟ್ನ ಪಕ್ಕದಲ್ಲಿ. ಅದು ತೋರಿಸಿರುವಂತದ್ದು ಅವರು ಅದು ಅನಿರೀಕ್ಷಿತವಾಗಿ ತೋರಿಸಿರುವಂಥದ್ದು. ಅದನ್ನೀಗ ಪಾಯಿಂಟ್ ನಂಬರ್ 14 ಅಂತ ಗುರುತು ಮಾಡಿದ್ದಾರೆ, ಆಯ್ತಲ್ಲ. ಅದರಲ್ಲಿ ಅದು ಏನಂತ ಹೇಳಿದರೆ, ಸುಮಾರು 30-40 ವರ್ಷದ ಪ್ರಾಯದ ಹ್ಯಾಂಗಿಂಗ್ ಪೊಸಿಷನ್ನಲ್ಲಿದ್ದಂಥ ಅಸ್ಥಿಪಂಜರ, ಸುಮಾರು 1 ವರ್ಷದ ಒಳಗಿದ್ದ ಅಸ್ಥಿಪಂಜರ ಅಂತ ಹೇಳಿ ಅಂತ ಹೇಳಿದ್ರೆ 2024, 23, 24ರ ಸಾಲಿನಲ್ಲಿ ಸುಸೈಡ್ ಮಾಡ್ಕೊಂಡಿರುವಂಥ ಅಸ್ಥಿಪಂಜರ ಅಂತೇಳಿ ಗೊತ್ತಾಗ್ತಾ ಇದೆ ಅದು. ಅದರಿಂದ ಅದು ಅದರ ನಂತರ ಇನ್ನು FSL ಆ ಟೈಮ್ನಲ್ಲಿ ಆ ಪೊಲೀಸ್ ಸ್ಟೇಷನ್ನಲ್ಲಿ ಅದರ ಬಗ್ಗೆ ಡೀಟೇಲ್ಸ್ ಯಾವುದೇ ಮಾಹಿತಿಗಳಿರಲಿಲ್ಲ. ಯಾಕಂದರೆ ಯಾರು ಅದನ್ನು ನೋಡಲೂ ಇಲ್ಲ. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ, ಈ ಗುಡ್ಡ ಪ್ರದೇಶಗಳಲ್ಲಿ, ದಟ್ಟ ಅರಣ್ಯ ಪ್ರದೇಶಗಳಲ್ಲಿ ಯಾರಾದರೂ ಹೋಗಿ ಸುಸೈಡ್ ಮಾಡಿಕೊಂಡ್ರೆ ಅದು ಗೊತ್ತಾಗೋದು ತುಂಬ ಸಮಯದ ನಂತರ. ನಿಮಗೆ ಒಂದು ದೇಹ ಕೊಳಿತದೆ, ವಾಸನೆ ಸೃಷ್ಟಿಯಾಗ್ತದೆ, ಎಲ್ಲವೂ ಅದು ಲಿಮಿಟೆಡ್ ಪೀರಿಯಡ್ ಅವರೆಗೆ ಮಾತ್ರ ವಾಸನೆ ಇರ್ತದೆ. ಗುಡ್ಡ ಪ್ರದೇಶದಲ್ಲಿ ಜನಸಂಚಾರ ಇರೋದಿಲ್ಲ ಅಲ್ಲ. ಅದಲ್ಲದೆ ವಾಸನೆ ಸಹ ನಿಮಗೆ ವಿಪರೀತವಾದ ವಾಸನೆ ಬರುತ್ತೆ. ಆದರೆ ಒಂದು ನಿರ್ದಿಷ್ಟ ಪೀರಿಯಡ್ ವರೆಗೆ ಇರ್ತದೆ ವಾಸನೆ. ಸಾಧಾರಣ 1 ತಿಂಗಳು 1.5 ತಿಂಗಳು ಇಷ್ಟೇ ವಾಸನೆ ಬರುವುದು, ಅದರ ನಂತರ ವಾಸನೆ ಬರಲ್ಲ.
ಅದು ಅಲ್ಲಿಗೆ ಡ್ರೈ ಆಗುತ್ತೆ. ಮತ್ತು ಅದರ ದೇಹದ ಪಾರ್ಟ್ಗಳು ಯಾವುದಂದರೆ ಚರ್ಮ ಇರ್ಬೋದು, ಮಾಂಸ ಇರ್ಬೋದು, ಇದೆಲ್ಲ ಕರಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರಿಂದ ಕಾಲೇ ಅಸ್ಥಿಪಂಜರ ಇರ್ತದೆ. ನಿಮಗೆ ಹಗ್ಗ ಹಾಕ್ಕೊಂಡದ್ದು ಅದು ಸೀರೆಯಿಂದ ಹಾಕ್ಕೊಂಡಿದ್ದಾರೆ, ಸೀರೆಯಿಂದ ಹಾಕಿದ್ರೆ ಆಗ ಏನಾಗ್ತದೆ ಅಂದರೆ ಈ ಹೆಣಭಾರ ಅಂತ ಹೇಳ್ತೇವೆ ನಾವು. ಜೀವಂತ ವ್ಯಕ್ತಿ ಎಷ್ಟು ತೂಕ ಇರ್ತಾನ, ಅವನ ಜೀವ ಹೋದ ಮೇಲೆ ಅದು ಭಾರ ಆಗ್ತದೆ ಅಂತ ಹೇಳಿ. ಯಾಕಂತ ಹೇಳಿದರೆ ದೇಹದ ಒಳಗಿನ ಆಮ್ಲಜನಕ ಶಕ್ತಿ ಇರುವುದಿಲ್ಲ. ನಿಮ್ಮ ಆಮ್ಲಜನಕ ಶಕ್ತಿ ಇದ್ದರೆ ನಿಮ್ಮ ದೇಹವನ್ನು ಅದು ತೂಕಡಿಸ್ತಾ ಇರ್ತದೆ. ಇದು ಇರಲಿಲ್ಲ. ಕೇವಲ ನಿಮ್ಮ ಮೂಳೆ, ಮಾಂಸಖಂಡಗಳು ಇದು ಮಾತ್ರ ತೂಕಕ್ಕೆ ಬರ್ತದೆ. ಆದ್ದರಿಂದಾಗಿ ಹೆಣಭಾರ ಅಂತ ಹೇಳೋದು. ಆ ಭಾರಕ್ಕೆ ಈ ಹಗ್ಗ ಜಗ್ಗಿ 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 ನೆಲಕ್ಕೆ ಕಾಲು ಇದು ಸಹ ಒಂದು ಕುಳಿತುಕೊಂಡ ಸ್ಥಿತಿಯಲ್ಲಿ ಇರ್ತದೆ. ಅದರಿಂದಾಗಿ ಅದು ನೇತಾಡಿದ್ದಲ್ಲ, ಕೂತುಕೊಂಡದ್ದು ಅಂತ ಗೊತ್ತಾಗಿದೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೋಡುವಾಗ ಆತ್ಮಹತ್ಯೆ, ಅದರಲ್ಲಿ ಡೌಟ್ ಏನಿಲ್ಲ. ಅದಕ್ಕೂ ಈ ಭೀಮಾ ತೋರಿಸಿದಂತ ಪಾಯಿಂಟ್ಗಳಿಗೂ ಇಲ್ಲ. ಯಾಕಂದ್ರೆ ಭೀಮಾ ಅದನ್ನು ಊತ ಹಾಕಿದ್ದಲ್ಲ, ಇದು ನೇತಾಕಿದ್ದು. ಹೂತಿದ್ದಕ್ಕೂ ನೇತಿದ್ದಕ್ಕೂ ವ್ಯತ್ಯಾಸಗಳಿವೆ. ಅದ್ರ ಭೀಮನಿಗೂ ಇದಕ್ಕೂ ಸಂಬಂಧ ಇಲ್ಲ. ಆದ್ರೂ ಅದರ ಬಗ್ಗೆ ಒಂದು UDR ಮಾಡಿದ್ದಾರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ. SIT ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಪ್ರಕರಣವನ್ನು SITಗೆ ವರ್ಗಾಯಿಸಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಆದೇಶ ಹೊರಡಿಸಿದ್ದಾರೆ. ಇವತ್ತು 13ನೇ ಪಾಯಿಂಟ್ ಅನ್ನ ಅವರು ಅಗಿಬೇಕಿತ್ತು. ಇವತ್ತು ಬೆಳಿಗ್ಗೆ SIT ಚೀಫ್ ಪ್ರಣವ್ ಮೊಹಂತಿ ಅವರು ಬೆಳ್ತಂಗಡಿ SIT ಆಫೀಸಿಗೆ ಬಂದಿದ್ರು. ಎಲ್ಲ ಅಧಿಕಾರಿಗಳಿಗೆ ಇಷ್ಟು ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗಿದೆ ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ, ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದರ ನಂತರ ಮಧ್ಯಾಹ್ನ ಸುಮಾರು ಒಂದೂವರೆ ಹೊತ್ತಿಗೆ ದೂರುದಾರನನ್ನು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಆತ ಬೇರೆ ಸ್ಪಾಟಿಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಇವತ್ತು ಸಹ 13ನೇ ಸ್ಪಾಟಿಗೆ ಈ ಹೊತ್ತಿನವರೆಗೆ ಹೋಗಿಲ್ಲ. ಅದು ಅಲ್ಲಿ ಅಜಕುರಿ ಅಂತ ಒಂದು ಪ್ಲೇಸ್ ಇದೆ. ಆ ಅಲ್ಲಿದೆ 13ನೇ ಸ್ಪಾಟ್. ಅದರ ಆ ಕಡೆಗೆ ಸಣ್ಣ ಅಣೆಕಟ್ಟಿದೆ. ಆ ಅಣೆಕಟ್ಟಿನಿಂದಲೇ ಇಡೀ ಧರ್ಮಸ್ಥಳಕ್ಕೆ ನೀರು ಸಪ್ಲೈ ಆಗುವಂಥದ್ದು, ಕುಡಿಯುವ ನೀರೆಲ್ಲ ಸಪ್ಲೈ ಆಗೋದು ಆ ಅಣೆಕಟ್ಟಿನಿಂದ ಸಪ್ಲೈ ಆಗುವಂಥದ್ದು. ಅಲ್ಲಿಂದ ಪಂಪಿಂಗ್ ಸ್ಟೇಷನ್ ಇದೆ, ಅದಕ್ಕೆ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ಎಲ್ಲ ಇದೆ. ರಸ್ತೆ ಬದಿಯಲ್ಲಿರೋ ದೊಡ್ಡ ಗ್ರೌಂಡ್ ಅದು. ಈಗ ಇರುವ ಮಾಹಿತಿ ಅಂತೇಳಿ ಆ ಗ್ರೌಂಡು ಏನಾಗಿದೆ ಅಂತ ಹೇಳಿದರೆ, ಭೀಮ ಹೇಳುವ ಪ್ರಕಾರ ಅಲ್ಲಿ ಹೂತಿದ್ದಾರೆ ಸುಮಾರು 10 ಅಡಿಗಳಿಗಿಂತ ಜಾಸ್ತಿ ಡಿಗ್ ಮಾಡಬೇಕಾದಿತ್ತು. ಯಾಕಂದರೆ 2019ರಲ್ಲಿ ಮಹಾನೆರೆ ಬಂದಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಕೊಚ್ಚಿಕೊಂಡು ಹೋಗಿತ್ತು. ಆಗ ಆ ಸಂದರ್ಭದಲ್ಲಿ ಅಲ್ಲಿಗೆ ಮಣ್ಣು ಹಾಕಿ ಅದನ್ನು ಎತ್ತರಿಸಲಾಗಿತ್ತು. ಹಾಗಾಗಿ ಇದು ತುಂಬಾ ಒಂದು ವೇಳೆ 14ನೇ ಇಸವಿಗಿಂತ ಮೊದಲು ಊತಿದ್ದಾರೆ, ಅದು ಸುಮಾರು 10 ಅಡಿಗಳಿಗಿಂತ ಆಳದಲ್ಲಿದೆ. ಅಂದ್ರೆ ಒಂದು 4 ಅಡಿ ಅಂತ ಹೇಳಿದ್ದು ಸಹ 10-15 ಅಡಿಗಳಷ್ಟು ಆಳದಲ್ಲಿದೆ. ಅದರಿಂದ ಅಷ್ಟು ಡಿಗ್ ಮಾಡಬೇಕಾದಿತ್ತು ಅಂತ ಇತ್ತು. ಆದರೆ ಇವತ್ತು ಆ ಪ್ಲೇಸನ್ನು ಡಿಗ್ ಮಾಡಲಿಲ್ಲ. ಅವರು ಭೀಮ ಬೇರೊಂದು ಪ್ಲೇಸಿಗೆ ಕರ್ಕೊಂಡು ಹೋಗಿದ್ದಾನೆ ಅಂತ ಮಾಹಿತಿಗಳು ಬರ್ತಾ ಇದೆ. ಆದ್ದರಿಂದ ಈಗ 13ನೇ ಪ್ಲೇಸು ಸಹ ಈ ಕರ್ಕೊಂಡು ಹೋದ ಪ್ಲೇಸಲ್ಲಿ ಒಂದು ಈಗ ಸಂಜೆ 4 ಗಂಟೆವರೆಗೆ ಏನು ಡೆವಲಪ್ಗಳು ಆಗದೇ ಇದ್ದರೆ, ಯಾವುದೇ ಅಸ್ಥಿಪಂಜರಗಳು ಸಿಗದೆ ಇದ್ದರೆ ಅದರ ನಂತರ 13ಕ್ಕೆ ಬರ್ಬೋದು ಅಂತ ಕಾಣ್ತದೆ. 13ರ ಜಾಗವನ್ನು ನೀವು ಡಿಗ್ ಮಾಡಬೇಕಾದ್ರೆ ಈಗ ಇರುವ ಇಟಾಚಿ ಏನಿದೆ ಅದು ಸಾಕಾಗುದಿಲ್ಲ, ಇನ್ನೊಂದು ಇಟಾಚಿಯನ್ನು ತರಿಸ್ಬೋದು ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಅದು ಬಯಲು ಪ್ರದೇಶದಾಗೆ ಇದೆ. ನಿಮ್ಗೆ ಕೇವಲ 6 ಅಡಿ 3 ಅಡಿ ಅಂತ ಹೇಳಿ ಮಾರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಎಲ್ಲ ಕಡೆಗಳಲ್ಲಿ ಅಗಿಬೇಕಾದ್ರೆ ಸುಮಾರು ಒಂದು ಬಿಡ್ತಾಗಿ ಒಂದು 20 ಫೀಟು, ಉದ್ದಕ್ಕೆ ಒಂದು 40 ಫೀಟು, ಆ ರೀತಿಯಾಗಿ ಅಗಿಬೇಕಾದಿತ್ತು ಅದು. ಯಾಕಂದ್ರೆ ಹಾಕಿದ ಮಣ್ಣು ಆಗಿದ್ರೆ ನೀವು ಹಾಕಿದ ಮಣ್ಣನ್ನೆಲ್ಲ ಅಗಿಬೇಕು. ಹಾಗೆದ್ದು ಅದರ ನಂತರ ಎಷ್ಟು ಅಡಿಯಲ್ಲಿ ಮಣ್ಣು ಸಿಗ್ತದೆ ನೋಡಬೇಕು. ಹಳೆ ಮಣ್ಣು ಇಲ್ಲಿ ಸಿಗ್ತದೆ, ಹಾಕಿದ ಮಣ್ಣಿಗಿಂತ ಮತ್ತು ಹಳೆ ಮಣ್ಣು ಅದು ವ್ಯತ್ಯಾಸಗಳಿರ್ತದೆ. ಹಳೆ ಮಣ್ಣು ಸಿಕ್ಕಿದ ಸಂದರ್ಭದಲ್ಲಿ ಅಲ್ಲಿ ಪುನಃ 4-5-6 ಅಡಿ ಅಗಿಬೇಕಾಗ್ತದೆ. ಅಲ್ಲೂ
ಸಿಕ್ಕದೇ ಇದ್ದರೆ ಹ್ಮ್. ಅಲ್ಲಿಗೆ ಇಡೀ ಈ ಪ್ರಕರಣ ಒಂದು ಹಂತಕ್ಕೆ ಬಂದು ನಿಲ್ತದೆ. ಹ್ಮ್. ಯಾಕಂತ ಹೇಳಿದರೆ ಈಗ ಕೇವಲ ಸಿಕ್ಕಿರೋದು ಒಂದು ಮಧ್ಯವಯಸ್ಕ ವ್ಯಕ್ತಿಯ ದೇ- ಅಸ್ಥಿಪಂಜರದ ಮೂಳೆಗಳು, ಹ್ಮ್. ಅಂದ್ರೆ 6ನೇ ಇದ್ರಲ್ಲಿ 6ನೇ ಮಾರ್ಕಲ್ಲಿ. ಹುಂಡಿಯಲ್ಲಿ. ಹ್ಮ್. ಹ್ಮ್. ಅದರಿಂದಾಗಿ ಇಷ್ಟರವರೆಗೆ ಏನು ಭೀಮ ಹೇಳಿದ್ದಾನೆ ಹ್ಮ್. ಅದಕ್ಕೆ ಅದು ಸತ್ಯವೇ ಇರ್ಬೋದು. ಹ್ಮ್. ನಾವು ಅದನ್ನು ಸುಳ್ಳು ಅಂತ ನಾವು ಹೇಳಿಕೆ ಹೇಳುವುದಿಲ್ಲ. ಯಾಕಂತ ಹೇಳಿದರೆ ಅವ ಸ್ವತಃ ಅದನ್ನು ಹೂಳಿದ್ದಾನೆ ಅಂತ ಆಗಿರ್ತದೆ. ಹ್ಮ್. ಹ್ಮ್. ಆತ ಹೂಳಿದ್ದಕ್ಕೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ ಆತನಿಗೆ ಸಂಬಳ ಕೊಟ್ಟದ್ದಕ್ಕೆ ದಾಖಲೆಗಳಿರುವಂಥ ಸಂದರ್ಭದಲ್ಲಿ ಹ್ಮ್. ಕೆಲವೊಂದು ಮೃತದೇಹಗಳನ್ನು ಅದೇ ಸ್ಥಳದಲ್ಲಿ ಇಲ್ಲಿ ಬಂಗ್ಲಗುಡ್ಡ ಪರಿಸರದಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿದ್ದಕ್ಕೆ ಸ್ವತಃ ಆ ಪೋಸ್ಟ್ಮಾರ್ಟಮ್ ಮಾಡಿದಂತಹ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಅವರೇ ಹ್ಮ್. ಹೇಳಿದ್ರಿಂದ ಹ್ಮ್. ಅವ ಮೃತದೇಹಗಳನ್ನು ಹೂತಿಲ್ಲ ಅಂತ ಹೇಳಿ ಯಾರೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹ್ಮ್. ಆದ್ರೆ ಈಗ ಜಾಗ ಕೆಲವೊಂದ್ಸಲ ಕನ್ಫ್ಯೂಸ್ ಆಗಿರ್ಬೋದಾ ಅಂತ. ಜಾಗ ವರ್ಷಗಳ ನಂತರ ಈಗ ಅದೇ ಜಾಗಕ್ಕೆ ಬಂದಾಗ ಜಾಗ ಕನ್ಫ್ಯೂಸ್ ಆಗಿದೆ, ಭೌಗೋಳಿಕವಾಗಿ ಚೇಂಜ್ ಆಗಿದೆ. ಆಗ ಕಾಲದಲ್ಲಿದ್ದ ಮರಗಳೆಲ್ಲ ಉರುಳಿ ಬಿದ್ದಿದೆ, ಆ ಕಾಲದಲ್ಲಿ ಗಿಡಗಳಿದ್ದದ್ದು ಮರಗಳಾಗಿವೆ. ಅದರಿಂದಾಗಿ ಭೌಗೋಳಿಕ ಪರಿಸರ ಬದಲಾವಣೆ ಆಗಿದೆ. ಆದರೆ ಇಲ್ಲಿ ಪ್ರಶ್ನೆ ಇರುವುದು ಇಷ್ಟೇ, ಅಲ್ಲಿ ಹೂತು ಹಾಕಿರುವಂತಹ ಮೃತದೇಹಗಳು ಅಧಿಕೃತವ ಅನಧಿಕೃತವ ಅಂತ ಹೇಳಿ. ಅಧಿಕೃತ ಆದರೆ ಈ ವಿಚಾರದಲ್ಲಿ ಯಾವುದೇ ರೀತಿಯ ಸಂಶಯಗಳು ಇಲ್ಲ. ಧರ್ಮಸ್ಥಳದ ನೇತ್ರಾವತಿಯಲ್ಲಿ ತೇಲಿ ಬಂದಂತಹ ಶವಗಳು ಕೇವಲ ಧರ್ಮಸ್ಥಳದಲ್ಲ, ಕೇವಲ ಧರ್ಮಸ್ಥಳದ. ಯಾಕಂತ ಹೇಳಿದರೆ ನೇತ್ರಾವತಿ ಹರಿದು ಬರ್ತಿರುವುದು ಘಾಟ್ ಪ್ರದೇಶದಿಂದ. ಸುಮಾರು ಹಳ್ಳಿಗಳಿವೆ. ಅಲ್ಲಿ ಯಾರಾದರೂ ಬಿದ್ದು ಸುಸೈಡ್ ಮಾಡ್ಕೊಂಡಿದ್ರು ಸಹ ಆ ಹೆಣಗಳು ಸಹ ಇಲ್ಲಿಗೆ ಹರಿದು ಬರುವ ಸಾಧ್ಯತೆ. ಯಾತ್ರಾರ್ಥಿಗಳು ಬಂದವರು ಸಹ ಅಲ್ಲಿ ಸುಸೈಡ್ ಮಾಡ್ಕೊಂಡಿರುವ ಸಾಧ್ಯತೆಗಳು. ಗುರುತು ಸಿಗದಂತಹ ಅನಾಥ ಶವಗಳು. ಈಗ ಇಲ್ಲಿ ಬೆಳ್ತಂಗಡಿ ಇದು ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ 372 374 ಏನೋ ಅನಾಥ ಶವಗಳನ್ನು ನಾವು ವಿಲೇವಾರಿ ಮಾಡಿದ್ದೇವೆ ಅಂತ ಹೇಳಿ ದಾಖಲೆಗಳಿವೆ. ಅಷ್ಟು ಶವಗಳಿಗೆ ಅಲ್ಲಿ ಪೋಸ್ಟ್ಮಾರ್ಟಮ್ ಆಗಿದೆ. ಆ ವಿಲೇವಾರಿ ಮಾಡಿದ್ದಕ್ಕೆ ಅವರು ಪೇಮೆಂಟ್ ಮಾಡಿದ್ದಾರೆ. ಯಾರಿಗೆ ಮಾಡಿರೋದು? ಅದೇ ಧರ್ಮಸ್ಥಳದಿಂದ ಎರವಲಾಗಿ ಬಂದಂತಹ ಸ್ವಚ್ಛತಾ ಕಾರ್ಮಿಕರಿಗೆ ಅವರು ಪೇಮೆಂಟ್ ಮಾಡಿರೋದು. ಈಗ ಇರುವ ಭೀಮ ಸಹ 1995ರಿಂದ 2014ರವರೆಗೆ ಅಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡಿದ್ದ ಅವನು. ಅವನ ಸಹೋದರನು ಸಹ ಅಲ್ಲಿ ಆ ಸಂದರ್ಭದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದ. ಈಗ ಉಜಿರೆ ಗ್ರಾಮ ಪಂಚಾಯತ್ನಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದಾನೆ. ಆತನ ಸಂಬಂಧಿಕರು ಇದ್ರಲ್ವಾ, ಅದು ಸಂಬಂಧಿಕರು ಅಲ್ಲೇ ಇದ್ರಲ್ವ. ಇವ ಮಾತ್ರ ಅಲ್ಲಿಂದ ಹೋದದ್ದು 2014ರಲ್ಲಿ. ಅದ ನಂತರ ಬಾಕಿಯವರೆಲ್ಲ ಇದ್ರಲ್ಲ ಅಲ್ಲೇ ಬದುಕು ಕಟ್ಟಿಕೊಂಡವರಿದ್ದಾರೆ. ಅದರಿಂದಾಗಿ ಅಲ್ಲಿ ಸ್ವಚ್ಛತಾ ಕಾರ್ಮಿಕರ ಒಂದು ತಂಡ ಇದೆ. ಕೇವಲ 4 ಮಂದಿಯ ತಂಡ ಏನಲ್ಲದು, 20 ಮಂದಿಯ ತಂಡ ಇದೆ ಧರ್ಮಸ್ಥಳದ ಸ್ವಚ್ಛತಾ ಕಾರ್ಮಿಕರದ್ದೇ. ಅದು ಆ ಸ್ವಚ್ಛತಾ ಕಾರ್ಮಿಕರನ್ನು ಬಳಸಿಕೊಂಡು ಗ್ರಾಮ ಪಂಚಾಯತ್ನವರು ಈ ಮೃತದೇಹಗಳನ್ನು ಉಳಿಸ್ತಾ ಇದ್ರು. ಯಾಕಂತ ಹೇಳಿದ್ರೆ ಇದರಲ್ಲಿ ಬೇರೆ ಸಂಶಯಗಳಿಲ್ಲ. ಯಾಕಂತ ಹೇಳಿದರೆ ಒಬ್ಬನನ್ನು ಅತ್ಯಾಚಾರ ಇದು ಹೆಣ್ಮಕ್ಕಳ ಇದು ಇಷ್ಟು ದೊಡ್ಡ ವಿಚಾರ ಯಾಕೆ ಬಂತು ಅಂತ ಹೇಳಿದರೆ, ಆತನನ್ನು ಕರ್ಕೊಂಡು ಬಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಆತನ 183 ಸ್ಟೇಟ್ಮೆಂಟ್ನಲ್ಲಿ ಏನಿತ್ತು ಅಂತ ಹೇಳಿದರೆ ಯಾರಿಗೂ ಗೊತ್ತಿಲ್ಲ. ಅದರ ಬಗ್ಗೆ ಕೆಲವೊಂದು ಊಹಾಪೋಹಗಳ ವರದಿಗಳು ಹೊರಗೆ ಬಂತೆ ಹೊರತು ಸ್ಪಷ್ಟವಾಗಿ ಬರಲಿಲ್ಲ. ಯಾಕಂದರೆ 183 ಸ್ಟೇಟ್ಮೆಂಟು ಮ್ಯಾಜಿಸ್ಟ್ರೇಟ್ರು ಮಾಡುವಂಥ 183 ಸ್ಟೇಟ್ಮೆಂಟು ಅದನ್ನು ಅವರು ಮುಚ್ಚಿದ ಲಕೋಟೆಯಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರಿಗೆ ಕೊಡ್ತಾರೆ. ಯಾಕಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತ 183 ಸ್ಟೇಟ್ಮೆಂಟ್ ಕೊಟ್ಟಿರುವುದು. ಆದ್ದರಿಂದ ಆ ಸ್ಟೇಟ್ಮೆಂಟ್ ಅವರಿಗೆ ಹೋಗ್ತದೆ. ಅವರು ಆ ಸ್ಟೇಟ್ಮೆಂಟ್ನ ಆಧಾರದಲ್ಲಿ ತನಿಖೆಯನ್ನು ಆರಂಭಿಸಬೇಕು. ಅಷ್ಟೊತ್ತಿಗೆ ಒಟ್ಟಾರೆ ಈ ಪ್ರಕರಣವನ್ನು ರಾಜ್ಯ ಸರ್ಕಾರ SITಗೆ ಕೊಟ್ಟಿತ್ತು. SIT ಅವರು ಬಂದರು, ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿರುವಂಥ ಪ್ರಕರಣದ ಫೈಲ್ ತಗೊಂಡ್ರು ಸರ್ಕಾರ ಆದೇಶದ ಮೇಲೆಗೆ. ಅದರಿಂದ ಅವರು ತನಿಖೆ ಮಾಡ್ತಾ ಇದ್ದಾರೆ. ಈಗ
SIT ಅವರು ತನಿಖೆ ಮಾಡುವಂಥ ರೀತಿ ನೋಡಿದರೆ ನಿಮಗೆ ಒಂದು 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 ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದನ್ನು ಕೂಲಂಕಷವಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯ ಅಸ್ಥಿಪಂಜರದ ಸುಳಿವುಗಳು ಸಿಕ್ಕಲಿಲ್ಲ. 6ನೇ ಪಾಯಿಂಟ್ ಒಂದನ್ನು ಬಿಟ್ಟು ಈಗ 13ನೇ ಪಾಯಿಂಟು ಇವತ್ತು ಮಾಡಬೇಕಿತ್ತು, ಅದನ್ನು ಸಹ ಇವತ್ತು ಮಾಡಿಲ್ಲ. ಅವರು ಈಗ ತೋರಿಸಿಕೊಟ್ಟ ಹೇಳಿದಾಗೆ ಇನ್ನೊಂದು ಪಾಯಿಂಟಿಗೆ ಕಡೆಗೆ ಹೋಗಿದ್ದಾರೆ. ಅದು ಹೊಸ ಪಾಯಿಂಟು. ಈಗ ಎಲ್ಲರಿಗೂ ಸಂಶಯ ಇರುವುದು ಏನಂತ ಹೇಳಿದರೆ, ಕಲ್ಲೇರಿ ಪಾಯಿಂಟನ್ನು ಯಾಕೆ ಇಷ್ಟರವರೆಗೆ SIT ಅವರು ಮಾರ್ಕ್ ಮಾಡಲಿಲ್ಲ ಅಂತ ಹೇಳಿ ಒಂದು. ಎರಡನೇದು, ಈ ಅನಾಮಿಕ ನ್ಯಾಯಾಲಯಕ್ಕೆ ಹಾಜರಾಗಲು ಬರುವಾಗ ಒಂದು ಬ್ಯಾಗಿನಲ್ಲಿ ಒಂದು ತಲೆಬುರುಡೆ ಇಟ್ಕೊಂಡು ಬಂದಿದ್ದ, ಅದನ್ನು ಮ್ಯಾಜಿಸ್ಟ್ರೇಟ್ ಎದುರಿಗೆ ತೋರಿಸಿದ್ದ, ಅದನ್ನು FSL ಪೊಲೀಸರು ಸೀಸ್ ಮಾಡಿದ್ದಾರೆ, ಅದನ್ನು FSL ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆ ಬಗ್ಗೆ ಅದರ ರಿಮೈನಿಂಗ್ ಪಾರ್ಟ್, ತಲೆಬುರುಡೆಯ ರಿಮೈನಿಂಗ್ ಪಾರ್ಟ್ ಬಾಕಿದ್ದು ದೇಹ ರಚನೆ ಮೂಳೆಗಳು, ಅದನ್ನು ಯಾಕೆ ರಿಕವರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಎಲ್ಲರ ಸಂಶಯ ಇರುತ್ತೆ. ಯಾಕಂತ ಹೇಳಿದರೆ SIT ಅವರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಜನರಿಗೆ ಆ ತನಿಖೆಯ ರೂಪ, ತನಿಖೆಯ ವ್ಯಾಪ್ತಿ ಇದೆಲ್ಲವೂ ಅಂದಾಜಿಗೆ ಬರುವುದಿಲ್ಲ. ಯಾಕಂದರೆ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಅವರು ಭಾರತೀಯ ನ್ಯಾಯ ಸಂಹಿತೆಯನ್ನು ಪಾಲಿಸಬೇಕು, ಭಾರತೀಯ ನ್ಯಾಯ ಶಾಸ್ತ್ರ ಸಂಹಿತೆಯನ್ನು ಪಾಲಿಸಬೇಕು, ಭಾರತೀಯ ಸಾಕ್ಷ್ಯ ಅಧಿನಿಯಮವನ್ನು ಪಾಲಿಸಬೇಕು. 3 ಕಾಯ್ದೆಗಳ ಅಡಿಯಲ್ಲೇ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಬೇಕೇ ಹೊರತು ಯಾರೋ ಕಾಗಕ್ಕ ಹೇಳಿದ್ಲು, ಗೂಬಕ್ಕ ಹೇಳಿದ್ಲು, ಧೂಮಣ್ಣ ಹೇಳಿದ, ಮತ್ತೊಬ್ಬ ಹೇಳಿದ ಅಂತ ಹೇಳಿ ಪೊಲೀಸರು ತನಿಖೆ ಮಾಡಲಿಕ್ಕೆ ಬರೋದಿಲ್ಲ. ಅವರು ಪ್ರತಿಯೊಂದನ್ನು ಅವರು ಸಾಕ್ಷ್ಯ ಅಧಿನಿಯಮ ಅಂತ ಹೇಳಿದೆ, ಎವಿಡೆನ್ಸ್ ಆ್ಯಕ್ಟ್ ಅಂತ ಹೇಳ್ತೇವೆ ನಾವು. ಆ ಎವಿಡೆನ್ಸ್ ಆ್ಯಕ್ಟಿನ ಅಡಿಯಲ್ಲೇ ತನಿಖೆ ಮಾಡಬೇಕು. ಆ ಆ್ಯಕ್ಟಿನ ಅಡಿಯಲ್ಲಿ ಅವರು ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕು. ಯಾಕಂದರೆ ಅದು ಹೋಗೋದು ನ್ಯಾಯಾಲಯಕ್ಕೆ. ನೀವು ಯಾವುದನ್ನು ಕೊಂಡೋಗಿ ದಾಖಲೆಗಳನ್ನು ಕೊಂಡೋಗಿ ನ್ಯಾಯಾಲಯಕ್ಕೆ ಎದುರು ಇಟ್ಟರೆ ಆ ದಾಖಲೆಗಳನ್ನು ಮಾತ್ರ ನ್ಯಾಯಾಧೀಶರು ಪರಿಶೀಲನೆ ಮಾಡೋದು. ನನ್ನ ದಾಖಲೆ ಆ ಸೈಡಲ್ಲಿಡು, ನಾನು ಅಲ್ಲಿ ಜಾಗಕ್ಕೆ ಬಂದು ನೋಡಿ ಬರ್ತೇನೆ ಅಂತ ಹೇಳಿ ಯಾವ ನ್ಯಾಯಾಧೀಶರು ಬರೋದಿಲ್ಲ. ಅವರು ಅಲ್ಲಿ ಕೂತಲ್ಲೇ ಅವರು ಆ ದಾಖಲೆಗಳನ್ನು ಪರಿಶೀಲನೆ ಮಾಡೋದು. ಎಲ್ಲಿಯಾದರೂ ಇವರು ಕಾನೂನಿಗೆ ವ್ಯತಿರಿಕ್ತವಾಗಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಅಂತೇಳಿ ಅವರಿಗೆ ಗೊತ್ತಾದರೆ ಆ ಕೇಸನ್ನು ತೆಗೆದು ಕಸದ ಬುಟ್ಟಿಗೆ ಹಾಕ್ತಾರೆ. ಬಹುತೇಕ ಪ್ರಕರಣಗಳು ನ್ಯಾಯಾಲಯದಲ್ಲಿ ಖುಲಾಸೆಗೊಳ್ಳುವುದು, ಆರೋಪಿ ದೋಷಮುಕ್ತಗೊಳ್ಳುವುದು ತನಿಖೆಯ ಲೋಪದಿಂದಲೇ ಹೊರತು, ತನಿಖೆಯ ಲೋಪ, ಸಾಕ್ಷ್ಯಾಧಾರಗಳ ಕೊರತೆ, ಇದರಿಂದಲೇ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಯಾಕಂತ ಹೇಳಿದರೆ ನ್ಯಾಯಾಧೀಶರ ಎದುರು ಸಹಜವಾದ ಆರೋಪಿಯನ್ನೇ ಪೊಲೀಸರು ನಿಲ್ಲಿಸಿರ್ತಾರೆ, ಅವರ ಮೇಲೆ ಆರೋಪ ಪಟ್ಟಿಯನ್ನು ಸಲ್ಲಿಸಿರ್ತಾರೆ. ಈಗ ಇಲ್ಲಿ ಇರುವುದು ಏನಂತ ಹೇಳಿದರೆ, ಭೀಮಾ ಇಲ್ಲಿಯವರೆಗೆ ಹೇಳಿದಂತಹ ಮಾಹಿತಿಗಳು ಮತ್ತು ತೋರಿಸಿದಂತಹ ಸ್ಪಾಟ್ಗಳು ಎರಡೂ ತಾಲೆಯಾಗ್ತಾ ಇಲ್ಲ. ಆದ್ದರಿಂದ ಆರಂಭದಲ್ಲಿ ಏನು ನಿರೀಕ್ಷೆಗಳಿತ್ತು, ಏನು ಸಾಮೂಹಿಕ ಬರೆಯಲಾಗಿತ್ತು, ಸಾಮೂಹಿಕ ಅಂತ್ಯಸಂಸ್ಕಾರ ಮಾಡಲಾಗಿತ್ತು, ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಊತು ಹಾಕಲಾಗಿತ್ತು ಎನ್ನುವಂಥ ಎಲ್ಲ ಒಂದು ಪ್ರೊಪಗಂಡ ಕ್ರಿಯೇಟ್ ಆಯ್ತಲ್ಲ, ಅದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಕನೆಕ್ಟ್ ಮಾಡಿಕೊಂಡು ಪ್ರೊಪಗಂಡ ಕ್ರಿಯೇಟ್ ಆಯ್ತಲ್ಲ, ಅದು ಎಲ್ಲ ಈಗ ಅರಿಯುವ ನೀರಲ್ಲಿ ಹುಣಸೆ ಹಣ್ಣು ತೊಳೆದಂತಾಯ್ತು ಅಂತಾಯ್ತು. ಈಗ ಸಿಕ್ಕುವುದು ನಿಮಗೆ ಕೇವಲ ಬೀಜ ಮಾತ್ರ, ಹುಣಸೆ ಇಲ್ಲ. ಇದರಲ್ಲಿ ಆಗಿರೋದು ಇಷ್ಟೇ. ನಿಮಗೆ ಇಷ್ಟು ದಿವಸಗಳ ಕಾಲ, ಒಂದು 15 ದಿವಸಗಳ ಕಾಲ ನೀವೊಂದು ಕ್ಷೇತ್ರದ ಹೆಸರನ್ನು ಇಟ್ಟುಕೊಂಡು ಒಂದು ಪ್ರೊಪಗಂಡ ಮಾಡಲಿಕ್ಕೆ ಆಯ್ತೇ ಹೊರತು ಇದನ್ನು ನಿರ್ದಿಷ್ಟವಾಗಿ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದೇ ಈಗ ಅವರು ಮಾರ್ಕ್ ಮಾಡಿರುವಂಥ ಜಾಗ ಬಿಟ್ಟು ಭೀಮ ನನಗೆ ಕನ್ಫ್ಯೂಸ್ ಆಗಿದೆ, ಜಾಗ ಬೇರೆ ಬದಲಾವಣೆಗಳಾಗಿದೆ ಅಂತ ಇನ್ನೊಂದು ಬೇರೆ ಸ್ಪಾಟ್ಗಳು ತೋರಿಸಿದ್ರೆ ಅಲ್ಲಿ ಮತ್ತೆ ಕಾರ್ಯಾಚರಣೆ ನಡೆಸುವಂಥ ಸಾಧ್ಯತೆ ಅಲ್ಲ, ಮತ್ತೆ ಕಾರ್ಯಾಚರಣೆ ಮಾಡಲೇಬೇಕು ಅಂತ ಹೇಳುವಂಥ ಒತ್ತಡಗಳು ಬರ್ಬೋದು. ಆದರೆ ಅವನು ಮತ್ತೆ, ಯಾಕಂದರೆ ಅದು ಸಾವಿರಾರು ಎಕರೆ ವಿಸ್ತಾರವಿರುವಂಥ ಜಾಗ, ಆ ಗುಡ್ಡ ಏನು ರಿಸರ್ವ್ ಫಾರೆಸ್ಟ್ ಇದೆ,
ರಿಸರ್ವ್ ಫಾರೆಸ್ಟ್ ಸಾವಿರಾರು ಎಕರೆ ವಿಸ್ತಾರ ಇರುವಂಥ ಜಾಗ. ಅವ ಇವತ್ತೊಂದು ಕಡೆ ತೋರಿಸ್ತಾನೆ, ನಾಳೆ ಇನ್ನೊಂದು ಕಡೆ ತೋರಿಸ್ತಾನೆ. ಆ ರೀತಿ SIT ಅಧಿಕಾರಿಗಳು ಮಾಡಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತು ರಿಸರ್ವ್ ಫಾರೆಸ್ಟಲ್ಲಿ ನೀವು ಯಾವುದೇ ಸ್ಥಳವನ್ನು ಅಗಿಬೇಕಾದರೂ ಸಹ ಕೆಲವೊಂದು ನೀತಿ ನಿಯಮಗಳಿವೆ. ಇದಕ್ಕಿಂತ ಮೊದಲು ಇದ್ದದ್ದು ಎಲ್ಲವೂ ರಿಸರ್ವ್ ಫಾರೆಸ್ಟಲ್ಲಿ ಅಲ್ಲಿ ಹೂತಾಗಲಿಕ್ಕೆ ಸಾಧ್ಯತೆ ಕಡಿಮೆ, ಕಡಿಮೆ. ಆದರೆ ಬೇರೆ ಸರ್ಕಾರಿ ಜಾಗಗಳಿವೆ, ಆ ಜಾಗಗಳಲ್ಲಿ ಹೂತಾಕಿರೋದು ಇದು. ಈಗ ಅವನಿಗೆ ಅದು ರಿಸರ್ವ್ ಫಾರೆಸ್ಟ್ ಅಂತ ಗೊತ್ತಿಲ್ಲ, ಸಾಮಾನ್ಯ ಜಾಗ ಸರ್ಕಾರಿ ಜಾಗ ಅಂತ ಗೊತ್ತಿರಲಿಲ್ಲ, ಅವರು ಹೂತಾಕಿದ್ದಾರೆ. ಅದರಲ್ಲಿ ಈಗ ರಿಸರ್ವ್ ಫಾರೆಸ್ಟ್ನಲ್ಲಿ 1-2-3 ಪಾಯಿಂಟ್ಗಳಿರೋದು, 3-4 ಪಾಯಿಂಟ್ಗಳು ರಿಸರ್ವ್ ಫಾರೆಸ್ಟಲ್ಲಿ ಇರೋದು. ಯಾಕಂದರೆ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ಒಟ್ಟಿಗೆ ಇದ್ದಾರೆ, ಅವರು ಹೇಳ್ತಾರೆ ಇದು ನಮ್ಮ ಜಾಗ ಅಂತೇಳಿ, ರಿಸರ್ವ್ ಫಾರೆಸ್ಟ್ ಜಾಗ ಅಂತೇಳಿ. ಅಲ್ಲಿ ಹೂತು ಹಾಕಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾನೆ. ಅದರಲ್ಲಿ ಡಿಗ್ ಮಾಡುವಾಗ ಅಲ್ಲಿ ಏನು ಹೂತು ಹಾಕಿದಂಥ ಕುರುಹುಗಳಿಲ್ಲ. ಅದರಿಂದ ಅವರು ಹೇಳುವುದೇನು, ಇಲ್ಲಿ ಹೂತೆ ಹಾಕಿಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾನೆ ಅಂತೇಳಿ. ಈಗ ಭೀಮ ಸುಳ್ಳು ಹೇಳ್ತಿದ್ದಾನೆ, ಸತ್ಯ ಹೇಳ್ತಿದ್ದಾನೆ ಅಂತ ಹೇಳಿ ಕನ್ಫರ್ಮ್ ಆಗಬೇಕಲ್ಲ. ಆದ್ರೆ ಈಗ ತನಿಖೆಗಳು ನಡೆಸೋದು, ಈಗ ಸಿಕ್ಕಿರುವಂತ ಅವಶೇಷಗಳು FSLಗೆ ಹೋಗಿದೆ, ಅಲ್ಲಿಂದ ರಿಪೋರ್ಟ್ ಬಂದ ಮೇಲೆ ಮತ್ತೆ ತನಿಖೆ ಮುಂದುವರಿತದ? ಇಲ್ಲ ಇಲ್ಲ ಇಲ್ಲ. ಈಗ ಏನಾಗ್ತದೆ ಅಂತ ಹೇಳಿದರೆ, ಈಗ 2 ಅಂಶಗಳಿವೆ. ಒಂದು, ಧರ್ಮಸ್ಥಳ ಪೊಲೀಸ್ ಸ್ಟೇಷನಿಗೆ ಭೀಮನ ಪರವಾಗಿ ಅವನ ವಕೀಲರು ಒಂದು ದೂರು ಕೊಟ್ಟಿದ್ದಾರೆ. ಭೀಮ ಬಂದು ಕೊಟ್ಟದ್ದಲ್ಲ ದೂರು, ಭೀಮನ ಪರವಾಗಿ ಅವನ ವಕೀಲರು ಬೆಂಗಳೂರಿಂದ ಬಂದು ಕೊಟ್ಟಂತಹ ದೂರು. ಅವರು SP ಗೆ ದೂರು ಕೊಟ್ಟರು, SP ಅವರ ಸೂಚನೆಯಂತೆ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಲ್ಲಿ ಒಂದು ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೇನಂತ ಹೇಳಿದರೆ, ಕಲ್ಲೇರಿಯಲ್ಲಿ ಶಾಲಾ ವಿದ್ಯಾರ್ಥಿನಿಯೊಬ್ಬಳನ್ನು ರೇಪ್ ಮಾಡಿ ಕೊಲೆ ಮಾಡಲಾಗಿತ್ತು. ಆ ಮೃತದೇಹವನ್ನು ಆಕೆಯ ಶಾಲಾ ಯೂನಿಫಾರ್ಮು ಬ್ಯಾಗು ಸಹಿತ ನಾನು ಹೂತಾಕಿದ್ದೇನೆ ಅಂತೇಳಿ ಆ ಕಂಪ್ಲೇಂಟಲ್ಲಿರೋದು, ಅದನ್ನು ನಾನು ತೋರಿಸಿಕೊಡ್ತೇನೆ ಅಂತ. ಯಾಕಂದರೆ ಅದು ಮರ್ಡರ್, ರೇಪ್ ಆ್ಯಂಡ್ ಮರ್ಡರ್. ಅದು ಈಗ ಒಂದು ಬಾಡಿ ಸಿಕ್ಕಿದ್ರು ಕೂಡ ಡಾಕ್ಯುಮೆಂಟ್ಸ್ ಇಲ್ಲ ಅಥವಾ ಅದು ಪೋಸ್ಟ್ ಮಾರ್ಟಮ್ ಆಗದೆ, ಅದು ಮರ್ಡರ್ ಕೇಸ್ ಅಂತಲೇ ಆಗ್ತದೆ. ಮರ್ಡರ್ ಕೇಸ್ ಅಂತಲೇ ಆಗೋದು, ಆಯ್ತಲ್ಲ, ಅದು ಮರ್ಡರ್ ಹಾಗೆಂತಂದರೆ. ಆದ್ದರಿಂದಾಗಿ ಆ ಕೇಸಿಗೆ ಬಲ ಇರೋದು. ಹಾಗಂತೇಳಿ ಪೊಲೀಸರು ಅದನ್ನು ಮರ್ಡರ್ ಕೇಸ್ ಅಂತ ರಿಜಿಸ್ಟರ್ ಮಾಡಿಕೊಳ್ಳಿಲ್ಲ. 211(1) ಸೆಕ್ಷನ್ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅದರ ಆರೋಪಿ ಅಲ್ಲ, ಆ ಮೃತದೇಹವನ್ನು ಊತು ಹಾಕಿದ್ದಷ್ಟೇ, ಅಲ್ಲದೆ ಸ್ವತಃ ಹೇಳಿಕೊಂಡಿರೋದು. ಆದ್ದರಿಂದ ಇವನಿಗೆ ಮರ್ಡರ್ ಕೇಸ್ ಚಾರ್ಜ್ ಆಗೋದಿಲ್ಲ. ಅದರಿಂದಾಗಿ ಅವರು ಆ ಸೆಕ್ಷನ್ ಹಾಕಿ ಅಲ್ಲಿ FIR ಮಾಡಿರೋದು. ಆದ್ದರಿಂದಲೇ ಭೀಮನ ಆ ಪ್ರಕರಣ ಪ್ರಮುಖ ಪಾತ್ರ ವಹಿಸ್ತದೆ. ಅದರ ನಂತರ ಅವರು ನೇರವಾಗಿ ನ್ಯಾಯಾಲಯಕ್ಕೆ ಬಂದದ್ದು ಆ ಕೇಸು ದಾಖಲಾಗಿ 2 ದಿವಸದ ನಂತರ. ಆ ಕೇಸು ದಾಖಲಾಗಿ 2 ದಿವಸದ ನಂತರ ಭೀಮ ನ್ಯಾಯಾಲಯಕ್ಕೆ ಬಂದಿರೋದು. 2-3 ದಿವಸದ ನಂತರ ಭೀಮ ನ್ಯಾಯಾಲಯಕ್ಕೆ ಬಂದಿರೋದು. ಆ ಸಂದರ್ಭದಲ್ಲಿ 183 ಸ್ಟೇಟ್ಮೆಂಟ್ ಮಾಡುವಾಗಲೇ ಅವನು ಹೇಳಿರೋದು 106 ಹೆಣಗಳನ್ನು ಊತಿದ್ದೇನೆ ಅಂತೇಳಿ. ಅದನಂತರ SITಗೆ ಪ್ರಕರಣ ಹಸ್ತಾಂತರದ್ದು. ಅದರ ನಂತರ SITಗೆ ಹಸ್ತಾಂತರದ್ದು. SIT ಅವರು ಬಂದು ಆತನನ್ನು ಕ್ವಶನ್ ಮಾಡಿದಾಗ ನಾನು ಜಾಗ ಗುರುತಿಸಿದೆ ಅಂತ ಹೇಳಿದ್ದಾನೆ. ಅವನು ಕೇವಲ 13 ಜಾಗಗಳನ್ನು ಗುರುತಿಸಿದ್ದಾನೆ, 13 ಜಾಗಗಳನ್ನು ಮಾತ್ರ ಗುರುತಿಸಿದ. ಅದರಿಂದ 13 ಜಾಗಗಳನ್ನು ಡಿಗ್ ಮಾಡ್ತದೆ. ಈಗ 12 ಜಾಗ ಡಿಗ್ ಮಾಡಿ ಆಗಿದೆ, ಅದರಲ್ಲಿ 13 ಜಾಗ ಇನ್ನೂ ಡಿಗ್ ಮಾಡಲಿಲ್ಲ. ಆದರೆ 11ನೇ ಜಾಗ ಡಿಗ್ ಮಾಡುವುದಕ್ಕಿಂತ ಮೊದಲು ಇನ್ನೊಂದು ಜಾಗವನ್ನು ತೋರಿಸಿದ, ಅಲ್ಲಿ ಊತಿಟ್ಟ ಕಳೆಬರ ಪತ್ತೆ ಆಗಲಿಲ್ಲ. ಕೂತ ಸ್ಥಿತಿಯಲ್ಲಿದ್ದ ಒಂದು ಕಳೆಬರ ಪತ್ತೆಯಾಗಿದೆ. ಅದರಿಂದಾಗಿ ಅದಕ್ಕೂ ಭೀಮನಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಪೊಲೀಸರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆ ರೀತಿಯಾಗಿದೆ. ಮತ್ತು ಈಗ ಇವತ್ತು ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ, 13ರ ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಆ ಜಾಗದಲ್ಲಿ ಏನಾದರೂ ಕಳೆ ಬರಹದ ಕುರುಹುಗಳು ಸಿಕ್ಕಿದರೆ ಅದು ಮತ್ತೊಂದು UDR ಪ್ರಕರಣ ಆಗುತ್ತೆ. ಅದು ಸಹ SIT ತನಿಖೆಗೆ ಒಳಪಡ್ತದೆ. ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಸುರೀರ ಮೂಳೆಗಳು ಸಿಕ್ಕಿದ್ದಕ್ಕೆ ಒಂದು UDR ಪ್ರಕರಣ ದಾಖಲಾಗಿದೆ.
ನಿನ್ನೆ ಈ ಕಳೆಬಾರ ಸಿಕ್ಕಿದ್ದಕ್ಕೆ ಒಂದು UDR ಪ್ರಕರಣ ದಾಖಲಾಗಿದೆ. ಈಗ ಇವತ್ತು ಏನಾದರೂ ಸಿಕ್ಕಿದ್ರು ಮತ್ತೊಂದು UDR ಪ್ರಕರಣಗಳು ದಾಖಲಾಗ್ತದೆ. ಎಲ್ಲವೂ ಅನ್ಯಾಚುರಲ್ ಡೆತ್ ರಿಪೋರ್ಟ್ಗಳೇ ಹೊರತು ಇದು ಮರ್ಡರ್ ಅಂತ ಯಾವ ಕೇಸುಗಳು ದಾಖಲಾಗುವುದಿಲ್ಲ. ಅದು ತದನಂತರ FSL ರಿಪೋರ್ಟು ಆಧಾರದಲ್ಲಿ ಅದು ಮರ್ಡರ್ ಅಂತ ಹೇಳಿ ಕನ್ಫರ್ಮ್ ಆಗಬೇಕು. ಅದರ ನಂತರ ಅದಕ್ಕೆ ಸೆಕ್ಷನ್ ಆಲ್ಟರ್ ಆಗೋದು. ಆದರೆ ನಮ್ಮದು ಗೃಹ ಮಂತ್ರಿ ಇವರು ಪರಮೇಶ್ವರ್ ಅವರು ಹೇಳೋ ಪ್ರಕಾರ ಧರ್ಮಸ್ಥಳದ ಕೇಸನ್ನು SIT ವಿವೇಚನೆಗೆ ಬಿಟ್ಟದ್ದು ಸರ್ಕಾರ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪ ಮಾಡಲ್ಲ ಅಂತ. ಅಂದರೆ ಸಂಪೂರ್ಣವಾಗಿ ಸರ್ಕಾರ SITಗೆ ಬಿಟ್ಕೊಟ್ಟಿದೆಯಾ ಅಂತ. ಹೌದು, ಖಂಡಿತವಾಗಿ ಸರ್ಕಾರ SIT ರಚನೆ ಮಾಡಿ ಅದಕ್ಕೊಂದು ಸೂಚನೆ ಕೊಟ್ಟದ್ದೇ ಹಾಗೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸುತ್ತಮುತ್ತ ಇರುವಂತಹ ಪ್ರಕರಣಗಳು, ರಾಜ್ಯದ ವಿವಿಧೆಡೆಯಲ್ಲಿ ದಾಖಲಾಗಿರುವಂತಹ ಕೆಲವು ಪ್ರಕರಣಗಳನ್ನು ತನಿಖೆ ಮಾಡಿ ವರದಿ ಒಪ್ಪಿಸಲಿಕ್ಕೆ ಅಂತ ಹೇಳಿ SIT ರಚನೆ ಮಾಡಿದೆ ಅಂತೇಳಿ ಸರ್ಕಾರ ಹೇಳಿದೆ. ಆದರೆ ಆ ಆದೇಶದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ, ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣದ ಕ್ರೈಮ್ ನಂಬರನ್ನು ನಮೂದಿಸಿ ಆದೇಶ ಮಾಡಲಾಗಿತ್ತು. ಆದ್ದರಿಂದ ಮೊದಲಿಗೆ ಬರುವುದೇ ಆ ಕ್ರೈಮ್ ನಂಬರ್ನ ಪ್ರಕರಣ. ಅದನ್ನು ತನಿಖೆ ಮಾಡಬೇಕು. ಅದನ್ನು ತನಿಖೆ ಮಾಡುವಾಗ ಅದರಲ್ಲಿ ಇರುವುದು ಕಲ್ಲೇರಿಯಲ್ಲಿ ಒಂದು ವಿದ್ಯಾರ್ಥಿನಿಯ ಶವವನ್ನು ಹೂತಾಕಿದಂಥ. ಅದರಿಂದಾಗಿ ನೆಕ್ಸ್ಟ್ ಸ್ಟೆಪ್ ಏನಿದೆ, ಅದನ್ನು ಯಾಕೆ ಇಲ್ಲಿವರೆಗೆ ಮಾಡಲಿಲ್ಲ ಅಂತ ಎಲ್ರಿಗೂ ಸಂಶಯ ಇದೆ. ಎಲ್ಲರೂ ತಲೆಗೊಂದು ಕಾಲಿಗೊಂದು ಎಲ್ಲ ಮಾತಾಡೋದು ಅದೇ, ಕಲ್ಲೇರಿದು ಯಾಕೆ ತೆಗೀಲಿಲ್ಲ, ಮತ್ತೆ ಈ ಬುರುಡೆ ತಂದಿದ್ದಾನಲ್ಲ ಅದರ ರಿಮೈನಿಂಗ್ ಪಾರ್ಟನ್ನು ಯಾಕೆ ಪೊಲೀಸರು ಸೀಸ್ ಮಾಡಲಿಲ್ಲ ಅಂತ. ನೋಡಿ, ಕಾನೂನಿನಲ್ಲಿ ನೀವು ಯಾವುದನ್ನು ಮಾಡಬೇಕಾದ್ರೆ ಕಾನೂನು ಪ್ರಕಾರವೇ ಮಾಡಬೇಕು. ಒಬ್ಬ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲು ಮಾಡುವುದಾದರೂ ಅದು ಯಾವ CRPC ಯಾವ ಸೆಕ್ಷನ್ ಅಡಿ ದಾಖಲು ಮಾಡಬೇಕಂತ ಇದೆ. ಅದರಿಂದ ಪ್ರತಿಯೊಂದಕ್ಕೂ ಒಂದೊಂದು ಸೆಕ್ಷನ್ಗಳಿವೆ. ಆ ಸೆಕ್ಷನ್ ಅಡಿಯಲ್ಲಿ ಕೇಸು ದಾಖಲು ಮಾಡಿಕೊಳ್ಬೇಕು ಮತ್ತು ಅದನ್ನು ತನಿಖೆ ಕೈಗೆತ್ತಿಕೊಳ್ಬೇಕು. ಆದ್ದರಿಂದ ಈ ಪ್ರಕರಣದಲ್ಲೂ ಸಹ ಅವರು ಅದೇ ರೀತಿಯಲ್ಲಿ ಮಾಡಬೇಕೆ ಹೊರತು ಇದನ್ನು ಯಾರೋ ಒಬ್ಬ ಬಂದ ಅವ ತೋರಿಸಿದ ನಾವು ಆಗಿದೆವು ಏನಿಲ್ಲ ಅಂತ ಹೇಳಿ ಬಿಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ವಕೀಲರು ಬಂದು ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟ ದಿವಸವೇ SIT ರಚನೆ ಆಗೋದಕ್ಕಿಂತ 3 ದಿವಸ ಮೊದಲು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ವಿಚಾರಿಸಿದಾಗ ಅವರು ನೇರವಾಗಿ ಹೇಳಿದ್ದಾರೆ, ಇದು B ರಿಪೋರ್ಟ್ ಆಗುವುದು ಹೊರತು ಇದು ಚಾರ್ಜ್ ಶೀಟ್ ಆಗೋದಿಲ್ಲ ಅಂತ ಹೇಳಿ. ಯಾಕಂತ ಹೇಳಿದರೆ ಆ ದೂರಿನಲ್ಲಿ ಯಾವುದೇ ತಿರುಳಿಲ್ಲ, ಅದನ್ನು ಚಾರ್ಜ್ ಶೀಟ್ ಮಾಡಲಿಕ್ಕೆ ಕಾನೂನು ಪ್ರಕಾರ ಸಾಧ್ಯವೇ ಆಗೋದಿಲ್ಲ, ಅದು B ರಿಪೋರ್ಟ್ ಆಗೋದು ಅಂತೇಳಿ. ಆದರೆ ಇಲ್ಲಿ ಅದರ ನಂತರ ಏನಾಯಿತು, SIT ರಚನೆ ಆಯಿತು. B ರಿಪೋರ್ಟು ಸಾಕ್ಷ್ಯಾಧಾರಗಳಿಲ್ಲದ ಪ್ರಕರಣ ಅಂತ ಹೇಳಿ B ರಿಪೋರ್ಟು ದಾಖಲಾಗುವಂಥ ಪ್ರಕರಣದಲ್ಲಿ ಇಷ್ಟು ದೊಡ್ಡ SIT ಮಾಡಿ ತನಿಖೆ ಮಾಡುವಂಥ ಅವಶ್ಯಕತೆ ಇದೆಯಾ? ದಿನವಂತಕ್ಕೆ 2 ಲಕ್ಷ ರೂಪಾಯಿ ಖರ್ಚು ವೆಚ್ಚ ಇದೆ. ಅಷ್ಟು ಸಿಬ್ಬಂದಿ ವರ್ಗಕ್ಕೆ ಊಟ ಕೊಡಬೇಕು, ಅದಕ್ಕೆ ಅವರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಬೇಕು, ಕಾರ್ಮಿಕರಿಗೆ ಸಂಬಳ ಕೊಡಬೇಕು, JCBಗೆ ಬಾಡಿಗೆ ಕೊಡಬೇಕು, ಎಲ್ಲವೂ ಇದೆ ಅಲ್ಲ. ಅಂತ ಖರ್ಚು ಮಾಡಿಕೊಂಡು ಸರ್ಕಾರ ಇದು ತಲೆ ಬಿಡುವಿಲ್ಲದ ಕೇಸನ್ನು ತನಿಖೆ ಮಾಡಬೇಕಾದ. ಆದರೆ ತನಿಖೆ ಮಾಡುವುದು ಸರ್ಕಾರದ ಕರ್ತವ್ಯ, ಮಾಡಲೇಬೇಕು. ಸತ್ಯವ ಸುಳ್ಳ ಅದು ಗೊತ್ತಿಲ್ಲ, ಅದು ತನಿಖೆ ಮಾಡಲೇಬೇಕು. ಸುಳ್ಳು ಹೇಳಿದರೆ ಅವನಿಗೆ ಶಿಕ್ಷೆ ಆಗಬೇಕು. ಇಷ್ಟೇ ಇರೋದು ಇದರಲ್ಲಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಸರಿ, ಈ ನಡುವೆ ಒಬ್ರು ಜಯಂತ್ ಟಿ ಅಂತ ವ್ಯಕ್ತಿ ಬಂದು ನಾನು ಬಾಲಕಿಯ ಮೃತ ಒಂದನ್ನು ಹೂತಾಕಿರೋದು ನೋಡಿದ್ದೇನೆ ಅಥವಾ ಹಾಕಿದ್ದೇನೆ ಅನ್ನುವಂತ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಇದರ ಬಗ್ಗೆ ಕೂಡ SIT ತನಿಖೆ ಮಾಡಬಹುದಾ? ಹೌದು, ಆ ಪ್ರಕರಣವನ್ನು ಸಹ ಇನ್ನು SIT ತನಿಖೆ ಮಾಡಬೇಕು. ಯಾಕಂತ ಹೇಳಿದರೆ ಜಯಂತಿ ಕೊಟ್ಟ ದೂರನ್ನು ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರು ಸ್ವೀಕಾರ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಜಯಂತಿ ಹೇಳುವುದು 22 ವರ್ಷಗಳ ಹಿಂದೆ ನಾನು ಅದನ್ನು ನೋಡಿದ್ದೇನೆ ಅಂತ ಹೇಳೋದು. ಅದು ವ್ಯಾಪ್ತಿ ಬೇರೆ. ಚಾರ್ಮಾಡಿ ಹತ್ರ ಯಾವುದೋ ಒಂದು ಪ್ಲೇಸ್ ಅಂತ ಹೇಳೋದು ಅವರು, ಧರ್ಮಸ್ಥಳ ಸುತ್ತಮುತ್ತ ಹೇಳುವುದಲ್ಲ. ಅಲ್ಲಿ ಇಂತಿಂಥವರೆಲ್ಲ ಇದ್ದರೂ ನೋಡಿದ್ದಾರೆ ಅಂತ ಹೇಳೋದು 22 ವರ್ಷಗಳ ಹಿಂದೆ. ಆದ್ದರಿಂದ 22 ವರ್ಷಗಳ ನಂತರ ಯಾಕೆ ಇವರು ಬಂದು ದೂರು ನೀಡಿದರು ಅಂತ ಒಂದು ಸಂಶಯ ಬರ್ತದೆ ನಿಮಗೆ. ಜಯಂತ್ ಟಿ ಅವರು ಕಳೆದ 14 ವರ್ಷಗಳಿಂದ ಸೌಜನ್ಯ ಹೋರಾಟ ಏನು ನಡೀತಿತ್ತ
ಆ ಹೋರಾಟದಲ್ಲಿ ಗುರುತಿಸಿಕೊಂಡವರು, ವೇದಿಕೆಯಲ್ಲಿ ನಿಂತುಕೊಂಡು ಭಾಷಣ ಮಾಡಿದವರು. ಈ ಎಲ್ಲ ಡ್ರಾಮಾಗಳು ಆರಂಭವಾಗುವುದಕ್ಕಿಂತ 2 ದಿನಗಳ ಮೊದಲು, ಜೂನು 22ನೇ ತಾರೀಕು ಏನೋ ಒಂದು ವಿಡಿಯೋ ವೈರಲ್ ಆಯಿತು. ಕೇರಳದ ಒಂದು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅವರು ಮಾಡೋದು, ಅದು ವೈರಲ್ ಆಯಿತು. ಯಾಕಂತ ಹೇಳಿದರೆ ಅದರಲ್ಲಿ ಜಯಂತ್ ಟಿ, ರವೀಂದ್ರ ಶೆಟ್ಟಿ, ಇಲ್ಲಿ ಬಾಳೆಪುಣಿ ಅವರು, ಇವರಿಬ್ಬರು ಮತ್ತು ಕೇರಳದ ಒಬ್ಬ ಯೂಟ್ಯೂಬರ್, ಅವನ ಕ್ಯಾಮರಾಮ್ಯಾನ್, ಎಷ್ಟು ಮಂದಿ ಕಾಡಲ್ಲಿ ಹೋಗಿ, ಅದು ಸೋಮನರಕ ಕಾಡು ಅಂತೇಳಿ ಅವರು ಸ್ಥಳೀಯರು ಹೇಳ್ತಾರೆ. ಸೋಮನರಕದ ಬರೀ ದೊಡ್ಡ ಕಾಡಿದೆ, ಆ ಕಾಡು ಅಂತ ಹೇಳ್ತಾರೆ. ಆ ಕಾಡಿಗೆ ಹೋಗಿ ಒಂದು ಕತ್ತಿ ಹಿಡ್ಕೊಂಡು ಒಳಗೆ ಹೋಗಿ ಹುಡುಕಾಟ ನಡೆಸುವಂಥದ್ದು ಒಂದು ದೃಶ್ಯ. ಮತ್ತು ಅಲ್ಲಿ ಒಂದು ತಲೆಬುರುಡೆ ಸಿಕ್ಕಿದ್ದು ಅವರಿಗೆ, ಅದನ್ನೊಂದು ಕತ್ತಿಯಲ್ಲಿ ಹಿಡ್ಕೊಂಡು ಒಂದು ಚೀಲಕ್ಕೆ ಹಾಕಿಕೊಂಡು ತಗೊಂಡು ಬಂದಂಥ ವಿಡಿಯೋ ವೈರಲ್ ಆಗಿತ್ತು. ಅದು ಕೇರಳದ ಒಂದು ಯೂಟ್ಯೂಬಲ್ಲಿ ಅಪ್ಲೋಡು ಆಗಿತ್ತು. ಅದಾದ ಮರು ದಿವಸವೇ ಈ ತಲೆಬುರುಡೆಯ ಕಥೆ ಸೃಷ್ಟಿಯಾದದ್ದು. ಹಿಂದಿನ ದಿವಸ ವಿಡಿಯೋ ಅಪ್ಲೋಡ್ ಆದ್ದು, ಮರು ದಿವಸ ತಲೆಬುರುಡೆ ಸೃಷ್ಟಿಯಾದ್ದು. ಆ ವಿಡಿಯೋದಲ್ಲಿ ಇದ್ದದ್ದು ಜಯಂತಿಯೇ, ತಂಗಚಂದ್ ಜಯಂತ್ ಅಂತ ಅವರ ಹೆಸರು, ಆಯಿತಾ. ಕಡಬದ ಹತ್ರದವರು, ಇಚ್ಲಂಪಾಂಡಿ ಅಂತ ಒಂದು ಇದೆ ಅಲ್ಲಿ ಅವರು. ಅವ್ರದ್ದು ನೀತಿ ತಂಡ ಅಂತ ಹೇಳಿ ಒಂದು ತಂಡ ಕಟ್ಟಿಕೊಂಡಿದ್ದಾರೆ. ಆ ತಂಡದಲ್ಲಿ ಅವರು RTA ಅರ್ಜಿ ಹಾಕೋದು, ಯಾರಿಗಾದರೂ ತೊಂದರೆ ಆದರೆ ಅದರ ಪರವಾಗಿ ಹೋರಾಟ ಮಾಡೋದು, ಈ ರೀತಿಯ ಒಂದು ಹೋರಾಟದಲ್ಲಿ ಇದು ಮಾಡಿದವರು. ಮತ್ತು ಇವರು ಧರ್ಮಸ್ಥಳದ ವಿರುದ್ಧ ಹೋರಾಟಕ್ಕೆ ಯಾಕೆ ಬಂದರು ಅಂತ ಹೇಳಿದರೆ, ಇವರ ಸಂಬಂಧಿ ಪದ್ಮಲತಾ ಧರ್ಮಸ್ಥಳದಲ್ಲಿ 1987ರಲ್ಲಿ 86ರಲ್ಲಿ ಮಿಸ್ ಆದ್ದು, 87ರಲ್ಲಿ ಡೆಡ್ ಬಾಡಿ ಸಿಕ್ಕಿತ್ತು 52 ದಿವಸಗಳ ನಂತರ. ಆ ಪ್ರಕರಣದ ವಿಕ್ಟಿಮ್ ಯಾರು ಪದ್ಮಲತಾ ಇದ್ದರು, ಆ ಫ್ಯಾಮಿಲಿಗೆ ಇವರು ನಿಕಟ ಸಂಬಂಧಿ, ಯಾರು ಜಯಂತ್. ಆ ಫ್ಯಾಮಿಲಿ ಒಳಗೆ ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ, ಅದು ಕ್ಲಾರಿಟಿ ಇಲ್ಲ, ಆದರೂ ಅದಕ್ಕೆ ನಿಕಟ ಸಂಬಂಧಿ. ಈಗ ಧರ್ಮಸ್ಥಳದ ವಿರುದ್ಧ ಹೋರಾಟದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಅವರು ಸೌಜನ್ಯ ಪ್ರಕರಣ ಎತ್ತುಕೊಂಡು ಹೋರಾಟ ಸ್ಟಾರ್ಟ್ ಮಾಡಿದಾಗ ಅವರೊಟ್ಟಿಗೆ ಜಯಂತ್ ಸೇರಿದವರು. ಅವರಿಗೂ ಸಹ ಜಯಂತನಂತ ಒಬ್ಬ ವ್ಯಕ್ತಿ ಬೇಕಿತ್ತು, ಯಾಕಂದರೆ ಇವರಿಗೆ ಮಾಹಿತಿ ಹಕ್ಕು ಕಾರ್ಯಕರ್ತ, ಹೋರಾಟ ಮನೋಭಾವ ಇರುವವರು ಬೇಕಿತ್ತು. ಆದ್ದರಿಂದ ಅವರು ಇವರೊಟ್ಟಿಗೆ ಸೇರಿಕೊಂಡಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಅವರು ಸೌಜನ್ಯ ಪರ ಹೋರಾಟದಲ್ಲಿ ಸಕ್ರಿಯವಾಗಿದ್ದರು. ಒಂದು 50-60 ಸಭೆಗಳಲ್ಲಿ, ಸಾರ್ವಜನಿಕ ಸಭೆಗಳಲ್ಲಿ ಭಾಷಣ ಮಾಡಿದ್ದಾರೆ, ಭಾಗವಹಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಈ ಪ್ರಕರಣದ ಬಗ್ಗೆ ಎಲ್ಲೂ ಚಕಾರ ಎತ್ತಲಿಲ್ಲ. ಅವರು ಹೇಳುವುದು ಏನಂತ ಹೇಳಿದರೆ, ಆಗ ನಮಗೆ ಅದರ ಬಗ್ಗೆ ದೂರು ಕೊಡಲಿಕ್ಕೆ ಸಮರ್ಥ ಅಧಿಕಾರಿಗಳು ಇರಲಿಲ್ಲ ಅಂತ ಹೇಳಿ, ಅದರಿಂದ ನಾವು ದೂರು ಕೊಡಲಿಲ್ಲ. ಈಗ SIT ರಚನೆ ಆಗಿದೆ, ಸಮರ್ಥ ಅಧಿಕಾರಿಗಳು, ಅದಕ್ಕಾಗಿ ಧೈರ್ಯ ಬಂದಿದೆ ಅಂತೇಳಿ. ಇವರಿಗೆ ಆ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಭಾಷಣ ಮಾಡುವಾಗ ಇಲ್ಲದಂತಹ ಧೈರ್ಯ ಈಗ ಬಂದಿದೆ ಅಧಿಕಾರಿಗಳು ಬಂದ ಮೇಲೆ ಅಂತ. ಅದರಿಂದಾಗಲಿ ಇದನ್ನು, ಯಾಕಂದರೆ ಇಡೀ ಪ್ರಕರಣದಲ್ಲಿ ಯಾವಾಗ 4-5 ದಿವಸಗಳಲ್ಲಿ ಬುರುಡೆಗಳು ಸಿಕ್ಕುವುದಿಲ್ಲ, ಅವಶೇಷಗಳು ಸಿಕ್ಕುವುದಿಲ್ಲ ಅಂತ ಆಯಿತು, ಆ ಸಂದರ್ಭದಲ್ಲಿ ಈ ತನಿಖೆಯನ್ನು ಡೈವರ್ಟ್ ಮಾಡಲಿಕ್ಕೆ ಇಂಥದ್ದೊಂದು ದೂರನ್ನು ತಂದು ಕೊಟ್ಟಿರೋದು. ಈಗ ನಾವು SIT ಅವರು ಆ ದೂರನ್ನು ತನಿಖೆಗೆ ಸ್ವೀಕರಿಸಿಕೊಂಡು ಹೋಗಿ ಆ ಬಾಡಿಯನ್ನು ಎಕ್ಸಿಬಿಷನ್ ಮಾಡುವಂತಹ ಪ್ರಯತ್ನ ಮಾಡಿದರು ಅಂತ ಇಟ್ಕೊಳ್ಳಿ, ಬಾಡಿ ಸಿಕ್ಕಿತು ಅಂತ ಇಟ್ಕೊಳ್ಳಿ, ಅದನ್ನು ಹೂತು ಹಾಕಿದವರು ಯಾರು ಅಂತ ಹೇಳಿ ಜಯಂತರಿಗೆ ಗೊತ್ತಿದೆ, ಜಯಂತರು ನೋಡಿದ್ದಾರೆ. ಅವರು ಆರೋಪಿಗಳಾಗ್ತಾರೆ ಹೊರತು ಬೇರೆಯವರು ಯಾರು ಆಗ್ತಾರೆ ಇಲ್ಲ. ಅದರಿಂದಾಗಿ ಅದು ಸಹ ಒಂದು ಕಟ್ಟುಕತೆ ಎನ್ನುವುದು ಸದ್ಯದ ಗುಮಾನಿ. ಆದರೆ ಅದು ಸಾಧ್ಯತೆಯೂ ಇರ್ಬೋದು. ಯಾವುದೋ ಒಂದು ಹಳ್ಳಿಯಲ್ಲಿ ಮನೆಯಲ್ಲಿ ಯಾವುದೋ ಒಂದು ಹೆಣ್ಮಗಳು ಯಾವುದೋ ಕಾರಣಕ್ಕಾಗಿ ಸತ್ತಿದ್ದಾಳೆ, ಮನೆಯವರು ಅದನ್ನು ಪೊಲೀಸರಿಗೆ ಮಾಹಿತಿ ನೀಡದೆ ಅದನ್ನು ಹೂತಾಕಿದ್ದಾರೆ. ಅದರಿಂದಾಗಿ ಅದು
ಆಗಲೇಬಾರದು ಅಂತ ಘಟನೆಗಳು ಅಲ್ಲ. ಇಂಥ ಘಟನೆಗಳು ಬೇಕಾದಷ್ಟಿದೆ. ಮನೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಒಬ್ಬರು ಸುಸೈಡ್ ಮಾಡಿಕೊಂಡು ಅಂತ ಇಟ್ಕೊಳ್ಳಿ, ಸುಲಿಗೆ ಆಲೋಚನೆ ಮಾಡುವುದು ಏನಂತ ಹೇಳಿ ಮನೆ ಮಂದಿ ಪೊಲೀಸಿಗೆ ದೂರು ಕೊಡುವುದಾ ಬೇಡ, ನಾವು ಅದನ್ನು ಮುಗಿಸುವುದಾ? ಪೊಲೀಸಿಗೆ ದೂರು ಕೊಟ್ಟರೆ ಪೊಲೀಸರು ಬರಬೇಕು, ಮತ್ತು ಡಾಕ್ಟ್ರು ಬರಬೇಕು, ಪೋಸ್ಟ್ ಮಾರ್ಟಮ್ ಆಗಬೇಕು, ಡೆಡ್ ಬಾಡಿಯನ್ನು ಆಸ್ಪತ್ರೆಗೆ ಕೊಂಡು ಹೋಗಬೇಕು, ಪುನಃ ಇಟ್ಕೊಂಡು ಬರಬೇಕು. ಈ ರೀತಿಯಲ್ಲಿ ಆಗುತ್ತೆ. ಬೇಡ, ಯಾಕೆ ಹೇಗೂ ಅವಳು ಮೃತಪಟ್ಟಿದ್ದಾಳೆ, ಆ ಹೆಣವನ್ನು ಪುನಃ ಯಾಕೆ ಕೊಯ್ಯುವುದು? ಇಂಥ ಒಂದು ಮನೋಭಾವ ಕ್ರಿಯೇಟ್ ಆಗ್ತದೆ. ಆಗ ಎಲ್ಲರೂ ಹತ್ತಿರದವರು ಎಲ್ಲ ಸೇರಿಕೊಂಡು ಹೇಳ್ತಾರೆ, ಬೇಡ, ನಾವೆಲ್ಲೇ ಹೆಣವನ್ನು ಒಂದು ಹೂತಾಕುವ, ಇಲ್ಲಾಂದರೆ ದಹನ ಮಾಡುವ ಅಂತ ಹೇಳ್ತಾರೆ, ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ರೆ ಬಂದು ಅದನ್ನು ತಡಿತಾರೆ, ಅದು ಪ್ರಶ್ನೆ ಬೇರೆ, ಬಂದು ತಡಿತಾರೆ. ಆದರೆ ಹೂತು ಹಾಕಿದ್ದಾರೆ ಅಂತ ಹೇಳಿದ ಮೇಲೆ ಮತ್ತೆ ಯಾರಾದರೂ ಕಂಪ್ಲೇಂಟ್ ಮಾಡಿದರೆ ಅದನ್ನು ಎಕ್ಸಿಕ್ಯೂಷನ್ ಮಾಡೇ ಮಾಡ್ತಾರೆ. ಆದರೆ 22 ವರ್ಷಗಳಿಂದ ಯಾರೂ ಕಂಪ್ಲೇಂಟ್ ಮಾಡಿಲ್ಲ. ಈ ವಿಚಾರ ಗೊತ್ತಿದ್ದು ಜಯಂತೂ ಇಲ್ಲಿಯವರೆಗೆ ಪೊಲೀಸರಿಗೆ ಮಾಹಿತಿ ನೀಡಲಿಲ್ಲ. ನೀವು ಯಾವುದೇ ಒಂದು ಕ್ರಿಮಿನಲ್ ಅಪರಾಧದ ಮಾಹಿತಿಯನ್ನು ಮುಚ್ಚಿಟ್ಟುಕೊಳ್ಳುವುದು ಸಹ ಅಪರಾಧವೇ. ಅದರಿಂದಾಗಲಿ ಜಯಂತ್ ಕೊಟ್ಟಂಥ ದೂರನ್ನು ಅವರು ಪ್ರಾಮಾಣಿಕವಾಗಿ ತನಿಖೆ ಮಾಡಲೇಬೇಕು. ಏನೋ ಅವರು ಬೇರೆ ಬೇರೆ ಸಾಕ್ಷಿದಾರರಿದ್ದಾರೆ ಅಂತ ಹೇಳಿದ್ದಾರೆ, ಅದೆಲ್ಲ ತನಿಖೆಗೆ ಆಗ್ತದೆ. ಅದೇ ರೀತಿ ಸರ್, ಈಗ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಲ್ಲ ಅನಾಥ ಶವಗಳ UDR ಇರ್ತದ ಅಂತ, ಯಾಕಂದ್ರೆ ಠಾಣೆಯಲ್ಲಿ ಅದನ್ನು ಇಟ್ಕೊಳ್ಳೇಬೇಕು. ಆದರೆ ಒಂದು ಆರೋಪ ಇರುವುದು ಅಂತ ಹೇಳಿದ್ರೆ, ಧರ್ಮಸ್ಥಳ ಠಾಣೆಯಲ್ಲಿ UDR ಡಿಲೀಟ್ ಮಾಡಿದ್ದಾರೆ ಎಂಬ ಆರೋಪ ಇದೆ. ಒಂದು UDR ಅನ್ನು ಎಷ್ಟು ಟೈಮ್ನ ಹೊರಗೆ ಇಟ್ಕೊಳ್ಬೇಕು ಅಂತ ಏನಾದರೂ ಕಾನೂನುಗಳಿವೆ. ಎಷ್ಟು ದಾಖಲೆಗಳನ್ನು ಪ್ರಿಸರ್ವ್ ಮಾಡುವುದಕ್ಕೆ ಕೆಲವೊಂದು ಇರಬೇಕು ಅಂತ ಹೇಳಿ ನೋಡಿ. ಒಂದು ಪೊಲೀಸ್ ಸ್ಟೇಷನ್ಗೆ ನಾವು ಒಂದು ಕಂಪ್ಲೇಂಟ್ ಕೊಡ್ತೇವೆ, ಆ ಕಂಪ್ಲೇಂಟನ್ನು ಅವರು ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿ ಅದಕ್ಕೆ ಒಂದು ನಂಬರ್ ಕೊಡ್ತಾರೆ, NCR ನಂಬರ್ ಅಂತ ಹೇಳಿ, ನಾನ್ ಕಾನ್ಸುಗೇಬಲ್ ರಿಪೋರ್ಟ್ ನಂಬರ್ ಅಂತ ಲೆಕ್ಕ. ಅದಕ್ಕೆ ಅದರಲ್ಲಿ 2 ವಿಧ ಇದೆ. NCR ಅಲ್ಲಿ 2 ವಿಧ ಇದೆ. ನೀವು ಕಂಪ್ಲೇಂಟನ್ನು ಅವರು ನೋಡ್ತಾರೆ, NCR ಮಾಡ್ತಾರೆ. NCR ಮಾಡಿ ಅದು ಯಾರ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಅದು ನಾನ್ ಕಾನ್ಸುಗೇಬಲ್ ಅಲ್ಲ, FIR ಮಾಡಲಿಕ್ಕೆ ಬರಲ್ಲ ಅದು. ಆಗ ಅವರು ಎದುರುದಾರ ಯಾರಿದ್ದಾರೆ ಅವರಿಗೆ ನೋಟಿಸ್ ಮಾಡ್ತಾರ, ಕರೀತಾರ, ಹೇಗೋ ಮಾಡ್ತಾರೆ. ಇಬ್ಬರ ಮಧ್ಯೆ ಆ ದೂರಿನ ಬಗ್ಗೆ ತನಿಖೆ ವಿಚಾರಣೆ ಆಗ್ತದೆ. ಮತ್ತು ಎಚ್ಚರಿಕೆ ಕೊಟ್ಟು ಆ ದೂರನ್ನು ಕ್ಲೋಸ್ ಮಾಡ್ತಾರೆ. ದೂರು ಕೊಟ್ಟು 21 ದಿವಸದ ಒಳಗೆ ಆ ದೂರು ಕ್ಲೋಸ್ ಆಗಬೇಕು. ಅದೇ ಮತ್ತೊಂದು ಅಂಥದ್ದೇ ದೂರು ಬೇರೆ ರೀತಿಯಲ್ಲಿದ್ದರೆ ಅದನ್ನು ಅದರ್ಸಲ್ಲಿ ಮಾಡ್ತಾರೆ. NCR ಅದರ್ಸ್ ಅಂತ ಹೇಳಿ ಅದರ್ಸಲ್ಲಿ ಮಾಡಿದರೆ, ಇದು ಸಾಮಾನ್ಯವಾಗಿ ಜನರಿಗೆ ಇದೆಲ್ಲ ಗೊತ್ತಿರೋದಿಲ್ಲ. ಅದರ್ಸಲ್ಲಿ ಮಾಡ್ತಾರೆ. ಅದರ್ಸಲ್ಲಿ ಅಂತ ಹೇಳಿದ್ರೆ ನೀವು ದೂರು ಕೊಟ್ಟ ಕೂಡಲೇ ಅದರ್ಸಲ್ಲಿ NCR ಮಾಡೋದು, ಎಂಡೋಸ್ಮೆಂಟ್ ಕೊಡೋದು. ನಿಮ್ಮ ದೂರನ್ನು ಪರಿಶೀಲಿಸಲಾಗಿದೆ, ಈ ದೂರನ್ನು ವಿಚಾರಣೆ ಮಾಡುವ ಅಧಿಕಾರ ಈ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಇರುವುದಿಲ್ಲ, ಆದ್ದರಿಂದ ಸಂಬಂಧಿತ ದೂರನ್ನು ನೀವು ನ್ಯಾಯಾಲಯದಲ್ಲಿ ಪರಿಹರಿಸಿಕೊಳ್ಳಬಹುದು ಅಂತೇಳಿ ಅಲ್ಲಿ ಎಂಡೋಸ್ಮೆಂಟ್ ಕೊಡೋದೆ ಕಂಪ್ಲೇಂಟಿಗೆ. ಅವರು ಯಾರ ಮೇಲೆ ದೂರು ಕೊಟ್ಟಿದ್ದಾರೆ ಅವರನ್ನು ಕರೆಸುವಂಥ ಪ್ರಶ್ನೆ ಇಲ್ಲ. ಇದು NCR ಅಲ್ಲಿ 2 ವಿಧ. ಆ ರೀತಿ NCR ಆಗುತ್ತೆ. ಆ NCRನ ಪ್ರತಿಗಳು, ಆ ಫೈಲು NCR ಫೈಲು, ಅದು 2 ವರ್ಷದವರೆಗೆ ಅದನ್ನು ಕಾಪಿಡಬೇಕು. 2 ವರ್ಷದವರೆಗೆ ಕಾಪಿಡಬೇಕು. ನೀವು 2 ವರ್ಷದ ಒಳಗೆ ಹೋಗಿ ನೀವು RTI ಅಲ್ಲಿ ಕೇಳಿದರೆ ಅದರ ಪ್ರತಿ ಕೊಡ್ತಾರೆ. 2 ವರ್ಷ ಕಳೆದ್ರೆ ಇಲ್ಲ, ಆಗಲೇ ಬರೆದು ಕೊಡ್ತಾರೆ, ಅದು ಇಂತಿಂಥ ಆದೇಶದಂತೆ NCRನ ಪ್ರತಿಯನ್ನು ನಾವು ಡಿಸ್ಟ್ರಾಯ್ ಮಾಡಿದ್ದೇವೆ ಅಂತೇಳಿ. ಇಲ್ಲಾಂದರೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದಿತ್ತು ಪೊಲೀಸ್ ಸ್ಟೇಷನಲ್ಲಿ, ಆಯ್ತಲ್ಲ. ಕ್ರಿಮಿನಲ್ ಪ್ರಕರಣಗಳು ದಾಖಲಾಗ್ತದೆ, FIR ಆಗುತ್ತೆ. FIR ಆದರೆ ನೀವು 7 ವರ್ಷದವರೆಗೆ ಅದರ ದಾಖಲೆಗಳನ್ನು ಇಟ್ಟುಕೊಳ್ಬೇಕು. 7 ವರ್ಷದವರೆಗೆ, ಆಯಿತಾ. UDR ಪ್ರಕರಣಗಳು, UDR ಪ್ರಕರಣಗಳಾದರೆ FIR ಮಾಡ್ತೀವಿ. FIR ಮಾಡ್ತೀವಿ. FIR ತಹಶೀಲ್ದಾರಿಗೆ ಹೋಗ್ತದೆ, ನಿಮಗೆ ನೆನಪಿಟ್ಟುಕೊಳ್ಳಿ. ಮೊನ್ನೆ ಯಾರೋ ಒಬ್ಬರು ಫೇಸ್ಬುಕ್ಕಲ್ಲಿ ಬರೆದಿದ್ರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ. ಅದು ಡಿಸ್ಟ್ರಿಕ್ಟ್ ಮೆಡಿಕಲ್ ರೆಕಾರ್ಡ್ ಬ್ಯೂರೋ, MRD ಅಂತ ಇದೆ ವೆಲ್ಲಾಕ್ ಆಸ್ಪತ್ರೆಯಲ್ಲಿ. ಆ ದಾಖಲೆಗಳು ಅಲ್ಲಿರ್ತದೆ.
ಇಲ್ಲ ಇದ್ರೆ ಕೋರ್ಟಲ್ಲಿ ಇರ್ತದೆ ಅಂತ ಹೇಳಿ ಅದಕ್ಕೆ ಹೇಳಿದ್ದು. ಈ ಎಷ್ಟು ಜ್ಞಾನ ಇದೆ ಇವರಿಗೆ ಅಂತ ಹೇಳಿ. ಈ UDR ಪ್ರಕರಣಗಳಲ್ಲಿ FIR ಆಗುತ್ತೆ. FIR ಹೋಗುವುದು ತಹಶೀಲ್ದಾರ್ ಆಫೀಸಿಗೆ ಹೊರತು ಕೋರ್ಟಿಗಲ್ಲ. FIR ಕ್ರಿಮಿನಲ್ ಪ್ರಕರಣಗಳು ಅಲ್ಲ, UDR ಪ್ರಕರಣಗಳು, ಅನ್ಯಾಚುರಲ್ ಡೆತ್ ರಿಪೋರ್ಟ್ ಪ್ರಕರಣಗಳು ದಾಖಲೆಗಳು ಹೋಗುವುದು ತಹಶೀಲ್ದಾರರ ಕಚೇರಿಗೆ ಹೊರತು ನ್ಯಾಯಾಲಯಕ್ಕೆ ಅಲ್ಲ. ಒಂದು ಹೆಣ್ಮಗಳು ಹೋಗಿ ಸುಸೈಡ್ ಮಾಡ್ಕೊಂಡ್ಲು, ಹೋಗೋದು ತಹಶೀಲ್ದಾರ್ ಕಚೇರಿಗೆ. ಮದುವೆಯಾಗಿ 7 ವರ್ಷದ ಒಳಗೆ ಒಳಗೆ ಒಂದು ಹೆಣ್ಮಗಳು ಯಾವುದೋ ಕಾರಣಕ್ಕೂ ಸುಸೈಡ್ ಮಾಡಿಕೊಂಡ್ರು. ಆ ಸುಸೈಡ್ ಪ್ರಕರಣವನ್ನು ಇನ್ಕ್ವೆಸ್ಟ್ ಮಾಡಬೇಕು ತಹಶೀಲ್ದಾರೇ ಮಾಡಬೇಕು, ಪೊಲೀಸ್ ಆಫೀಸರ್ಗಳು ಮಾಡುವಂತಿಲ್ಲ. 7 ವರ್ಷದ ಒಳಗೆ ಮದುವೆಯಾಗಿ ಪೊಲೀಸರಿಗೆ ನೀವು ಹೀಗೆ ಹೋಗಿ ಸುಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿದ ಕೂಡಲೇ ತಕ್ಷಣ ಕೇಳ್ತಾರೆ ಪೊಲೀಸರು, ಮದುವೆಯಾಗಿ ಎಷ್ಟು ವರ್ಷ ಆಯಿತು ಅಂತ. 7 ವರ್ಷದ ಒಳಗೆ ಅಂತಂದರೆ ತಹಶೀಲ್ದಾರಿಗೆ ಹೋಗಬೇಕು, FIR ಮಾಡ್ತಾರೆ, ತಹಶೀಲ್ದಾರಿಗೆ ರಿಕ್ವೆಷನ್ ಕೊಡ್ತಾರೆ, FIR ಕಳಿಸಿ ಸರ್ ಇನ್ಕ್ವೆಸ್ಟ್ ಮಾಡಲಿಕ್ಕೆ ಬರಬೇಕು ಅಂತ ಹೇಳಿ. ಅವ್ರು ಬರಬೇಕು ಮನೆಗೆ, ಪೊಲೀಸರ ಜೊತೆ ತಹಶೀಲ್ದಾರ್ ಬರಬೇಕು. ಅವರು ತನಿಖೆ ಮಾಡಬೇಕು, ಪ್ರಾಥಮಿಕ ತನಿಖೆಯನ್ನು ಅವರು ಮಾಡುವುದು, ಎಲ್ಲರ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವುದು ಅವರು. ಅದರ ನಂತರ ಏನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಪೊಲೀಸರಿಗೆ ಅವರು ಸೂಚನೆ ಕೊಡುವುದು. ಅದರ ನಂತರ ಪೊಲೀಸರು ಆ ರೀತಿಯಲ್ಲಿ ಕ್ರಮ ತಗೊಳ್ಳೋದು. ಈಗ ಇಲ್ಲಿ ಕೂಡ UDR ಡಿಲೀಟ್ ಆಗಿದೆ, ಪೊಲೀಸರ ತಪ್ಪಲ್ಲ ಅಂತ ಹೇಳುದು ಅಲ್ಲ, ಅದು ಕಾಮನ್. ನೀವು ತುಂಬಾ ವರ್ಷಗಳಾಗಿದೆ ಅಂತ, ತುಂಬಾ 7 ವರ್ಷಗಳ ಹೊರಗೆ ಅವರು ಇಟ್ಕೊಳ್ಳುವುದು. ಇದು 20 ವರ್ಷಗಳಿಗಿಂತಲೂ ಜಾಸ್ತಿ ಆಗಿದೆ 7 ವರ್ಷಗಳ ಒಳಗೆ. ಯಾಕಂತ ಹೇಳಿ ಪ್ರತಿ ವರ್ಷದ ಅಂತ್ಯದಲ್ಲಿ ಆ ವರ್ಷ ಅದಕ್ಕಿಂತ 7 ವರ್ಷದ ಹಿಂದಿನ UDR ಪ್ರಕರಣಗಳೇನಿದೆ, ಈಗ 2025 ನಾಡ್ದು ಡಿಸೆಂಬರಿಗೆ ಅವರು 2018ರ UDR ಪ್ರಕರಣಗಳನ್ನು ಡಿಲೀಟ್ ಮಾಡ್ತಾರೆ. ತಪ್ಪಿಲ್ಲ, ಪೊಲೀಸ್ನವ್ರದ್ದು ತಪ್ಪಿಲ್ಲ. ಕೇವಲ ಬೆಳ್ತಂಗಡಿ ಅಂತಲ್ಲ, ಕರ್ನಾಟಕದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲೂ ಹಾಗೆ. ಕ್ರಿಮಿನಲ್ ಪ್ರಕರಣಗಳು ಅಂದ್ರೆ ದಾಖಲೆಗಳನ್ನು ನಾಶಪಡಿಸಲಿಕ್ಕೆ ಪೊಲೀಸರಿಗೆ ಅಧಿಕಾರ ಇಲ್ಲ ಅಂತ ಅಧಿಕಾರ ಇದೆ, ಆಯ್ತಲ್ಲ. ಆದ್ರೆ ಎಷ್ಟು ದಾಖಲೆಗಳನ್ನು ನಾವು ಡಿಸ್ಟ್ರಾಯ್ ಮಾಡ್ತಾ ಇದ್ದೇವೆ ಅಂತ ಹೇಳಿ DSPಗೆ ಅವರು ರಿಪೋರ್ಟ್ ಕೊಡಬೇಕು, DSP ಅವರು ಪರ್ಮಿಷನ್ ಕೊಡಬೇಕು, ಅವರು ಪರ್ಮಿಷನ್ ಕೊಡ್ತಾರೆ. ಅದರ ನಂತರ ಕ್ರಿಮಿನಲ್ ಪ್ರಕರಣಗಳು, ಕೊಲೆ ಯತ್ನ, ದರೋಡೆ, ಕಳ್ಳತನ, ಇಂತಹ ಪ್ರಕರಣಗಳೆಲ್ಲ ಇರ್ತದಲ್ಲ, ಅಂತಹ ಪ್ರಕರಣಗಳ ತನಿಖೆ ವಿಚಾರಣೆ ಮುಗಿದು, ನ್ಯಾಯಾಲಯದ ವಿಚಾರಣೆಗಳು ಮುಗಿದು, ಆರೋಪಿ ಶಿಕ್ಷೆಯಾಗಲಿ ಬಿಡುಗಡೆ ಆಗಿರಲಿ, ಅಪೀಲ್ ಪೀರಿಯಡ್ ಮುಗಿದಿದ್ದಾರೆ. ಅಂದರೆ ಪ್ರತಿಯೊಂದು ಪ್ರಕರಣಕ್ಕೆ ಶಿಕ್ಷೆ ಆದರೆ ಇಷ್ಟು ದಿವಸದಲ್ಲಿ ಅಪೀಲ್ ಮಾಡಬೇಕಂತ ಇರ್ತದೆ. ಬಿಡುಗಡೆ ಆದರೂ ಸಹ ಇಷ್ಟೇ ಸಮಯದಲ್ಲಿ ಸರ್ಕಾರ ಅಪೀಲ್ ಮಾಡಬೇಕಂತ. ಅಪೀಲ್ ಪೀರಿಯಡ್ ಮುಗಿದಿದ್ದರೆ ಅಂತಹ ಪ್ರಕರಣಗಳ ಫೈಲನ್ನು 12 ವರ್ಷಗಳವರೆಗೆ ಕಾಪಿ ಇಡಬೇಕು. ಅದರ ನಂತರ ಅದನ್ನು ಡಿಸ್ಟ್ರಾಯ್ ಮಾಡೋದು. ಆದರೆ ಇಲ್ಲಿ GPR ಅನ್ನು ಉಪಯೋಗಿಸಿ ಸಮೀಕ್ಷೆ ಮಾಡಿ ಅಂತ ಒಂದು ವಾದ ಇದಕ್ಕೆ ಕೂಡ ಇದೆ. ಆದರೆ ಇದರ ಒಂದು ಅಭಾವ, ಇದು ಕೃತಕ ಅಭಾವ ಇರುವ ಕಾರಣ ಕಳವಳ ಗ್ಲೋಬಲ್ ಪೊಸಿಷನ್ ರಿಪೋರ್ಟ್ ಎಂಥದ್ದೊಂದು ಸಿಸ್ಟಮ್ GPR ಅಂತ ಹೇಳಿ, ಅದರಲ್ಲಿ ಗೊತ್ತಾಗ್ತದೆ ಭೂಮಿಯ ಅಡಿಯಲ್ಲಿ ಏನೇನು ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಆದರೆ ಯಾಕೆ ಈ ಕೇಸಲ್ಲಿ ಅದನ್ನು ಅಳವಡಿಸ್ತಾ ಇಲ್ಲ ನೋಡಿ. ಇದು ನಾಳೆ ನ್ಯಾಯಾಲಯಕ್ಕೆ ಹೋಗುವಂತಹ ಪ್ರಕರಣ. ನೀವು GPR ಅನ್ನು ಇಟ್ಕೊಂಡು ನೀವು ಭೂಮಿಯ ಆಳದಲ್ಲಿ ಏನಂತ ನೋಡುವುದು ಯಾವುದಂತ ಹೇಳಿದರೆ, ಭೂಮಿಯ ಅಡಿಯಲ್ಲಿ ಯಾವ ರೀತಿಯ ಖನಿಜ ಇದೆ, ಅದು ಕಪ್ಪು ಕಲ್ಲ, ಕೆಂಪು ಕಲ್ಲ, ಶೇಡಿ ಮಣ್ಣ, ಗಟ್ಟಿ ಮಣ್ಣ, ಅಂದ್ರೆ ಅಸ್ಥಿಪಂಜರಗಳಿದೆ ಅಂತ ಗೊತ್ತಾಗಲ್ಲ ಅಂತ ಅಲ್ಲ, ಅಂಥದನ್ನು ಮಾತ್ರ ಅದರಲ್ಲಿ ನೋಡಿದೆ ಹೊರತು ನೀವು ಅಸ್ಥಿಪಂಜರಗಳು ಉಂಟಾ ಅಂತ ಹೇಳಿ ಹುಡುಕುವುದಲ್ಲ. ಅಲ್ಲ, ಆದ್ರೆ ಹುಡುಕ್ಲಿಕ್ಕೆ ಸಾಧ್ಯನೂ ಇಲ್ಲ, ಅದರಲ್ಲಿ ಆಗಲ್ಲ ಅಂತ. ಮೂಳೆಗಳು ಸಿಕ್ಕಲ್ಲ ಇವ್ರಿಗೆ. ಯಾರು ಹೇಳಿದ್ದು? GPR ಅಲ್ಲಿ ಮೂಳೆಗಳು ಸಿಕ್ಕಲ್ಲ. ಅಲ್ಲಿ ನಿಮಗೆ ಲೋಹದ ಅಂಶಗಳು ಇರುವಂತಹ ಸೊತ್ತುಗಳು ಸಿಗ್ತದೆ. ಹಾಗಂತ ಹೇಳಿ ಒಬ್ಬನ ಕಾಲು ಮುರಿದಿತ್ತು, ಆಪರೇಷನ್ ಆಗಿದೆ, ಅಲ್ಲಿ ಒಂದು ರಾಡ್ ಇತ್ತು, ಆ ರಾಡ್ ಸಿಗ್ಬೋದು,
ಖನಿಜ ಸೊತ್ತುಗಳನ್ನು ಮಾತ್ರ ಅದನ್ನು ಹುಡುಕ್ಲಿಕ್ಕೆ ಆಗದೆ ಹೊರತು ಮಾನವ ದೇಹದ ಸೊತ್ತುಗಳನ್ನು ಅದರಲ್ಲಿ ಹುಡುಕ್ಲಿಕ್ಕೆ ಅದಕ್ಕೋಸ್ಕರ ಅದನ್ನ ಉಪಯೋಗ ಮಾಡಲಿಲ್ಲ. ಉಪಯೋಗ ಮಾಡುವಂಥ ಅನಿವಾರ್ಯತೆಯೂ ಇಲ್ಲ. ಮತ್ತೆ ಈ ಪ್ರಕರಣಗಳು ನ್ಯಾಯಾಲಯಕ್ಕೆ ಹೋಗೋದರಿಂದ, ಪ್ರಕರಣದ ತನಿಖೆಯಾಗಿ ಅದು ನ್ಯಾಯಾಲಯಕ್ಕೆ ವರದಿ ಒಪ್ಪಿಸುವುದರಿಂದ ನ್ಯಾಯಾಲಯ ಸಹ ಅದನ್ನು ಕನ್ಸಿಡರ್ ಮಾಡಲ್ಲ. ಆ ರೀತಿಯಾಗಿ ತನಿಖೆ ಮಾಡಿದರೆ ಕನ್ಸಿಡರ್ ಮಾಡಲ್ಲ. ಸರಿ, ಎಷ್ಟು ಹೇಳ್ತಾ 13ರ ಬಳಿಕ ಮುಂದೇನು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಿದೆ. ಅದಕ್ಕೆ ನಾವು ಕಾದು ನೋಡಲೇಬೇಕು ಅಂತ ಹೇಳ್ತೇವೆ. ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾಹಿತಿನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯಗಳ ಜೊತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore.
AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ.